ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರು, ಈಗಿನ ದಿನಗಳಲ್ಲಿ ರಾಜಕೀಯ ರಂಗೇರ್ತಾ ಇದೆ. ಅದರಲ್ಲೂ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಅಂತೂ ಹೇಳೋದೇ ಬೇಡ. ಇದೀಗಿನ ದಿನಗಳಲ್ಲಿ ಒಂದು ರಾಜಕೀಯ ಅನ್ನುವಂಥದ್ದು ಇದು ಆಡಳಿತ ಚಕ್ರವನ್ನು ಹಿಡಿಬೇಕಾದ್ರೆ ಬಹಳಷ್ಟು ಆಡಳಿತದ ಒಂದು ವೈಖರಿಗಳನ್ನು ಮಾಡಬೇಕಾದ್ರೆ ಅದಕ್ಕೆ ತಕ್ಕವಾದಂಥ ಪ್ರತಿಕ್ರಿಯೆ ನೀಡಬೇಕು. ಅದಕ್ಕೆ ಎರಡೂ ಪಕ್ಷಗಳು ಸಜ್ಜಾಗಿರುವಂಥದ್ದು. ಇದೀಗ ಅದರ ವಿಚಾರದಲ್ಲೇ ಅಮಿತ್ ಶಾ ಅವರು ಕೂಡ ಮಂಗಳೂರಿಗೆ ಭೇಟಿ ಇತ್ತು. ಅದು ಕಾರಣಾಂತರದಿಂದ ಪೋಸ್ಟ್ಪೋನ್ ಆಯಿತು. ಅಂದರೆ ಮುಂದಿನ ದಿನಗಳಲ್ಲಿ ಅವರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಒಟ್ಟಾರೆ ಈ ಎಲ್ಲ ವಿಚಾರಗಳೇನು ಮತ್ತೆ ಯಾವ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಮತದಾರರ ಭೇಟಿ ಅಥವಾ ಮತದಾರರ ಓಲೈಕೆಯನ್ನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ಇಬ್ರು ಮುಖಂಡರು ನಮ್ಮ ಜೊತೆ, ಎರಡು ಪಕ್ಷದ ಮುಖಂಡರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಕಾಂಗ್ರೆಸ್ನ ಮುಖಂಡರಾದಂಥ MS ಮಹಮ್ಮದ್ ಅವರಿದ್ದಾರೆ, ಹಾಗೇನೆ ಬಿಜೆಪಿ ಮುಖಂಡರಾದಂಥ ಜಿತೇಂದ್ರ ಕೊಟ್ಟಾರಿ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ. ಇಬ್ಬರಿಗೂ ಸ್ವಾಗತ ಸರ್. ಈಗಾಗಲೇ ಗಮನಿಸಬಹುದು, ಬಿಜೆಪಿಯ ಬಹಳಷ್ಟು ಒಂದು ತಂತ್ರಗಾರಿಕೆ ಅಂತ ಹೇಳ್ಬೋದು. ಅಮಿತ್ ಶಾ ಅವರು ಒಂದು ರೀತಿಯ ಒಂದು ತಂತ್ರಗಾರಿಕೆಯಲ್ಲಿ ಮಂಗಳೂರಲ್ಲಿ ಈ ಬಾರಿ ಬೀಡುಬಿಡುವಂತ ಎಲ್ಲಾ ಲಕ್ಷಣಗಳಿತ್ತು. ಇವತ್ತು ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಯಿತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ವಿಚಾರ ಅನ್ನುವಂಥದ್ದು ನಿಜವಾಗಿ? ಕರ್ನಾಟಕದಲ್ಲಿ ಮುಂದೆ ಚುನಾವಣೆ ನಡೀಲಿಕ್ಕಿದೆ. ಕೇವಲ 6 ತಿಂಗಳ ಅಂತರದಲ್ಲಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ರಾಜ್ಯ ಕರ್ನಾಟಕ ರಾಜ್ಯ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಬೇರೆ ಬೇರೆ ಸಂಘಟನಾತ್ಮಕವಾಗಿ ಕಾರ್ಯತಂತ್ರಗಳನ್ನು ಮಾಡ್ತಾ ಇದೆ. ಈಗಾಗಲೇ ವಿಸ್ತಾರಕರ ಯೋಜನೆಯನ್ನು ಪೂರ್ತಿಗೊಳಿಸಿ ಸುಮಾರು ಕೋಟಿಯಷ್ಟು ಮನೆಗಳನ್ನು ಸಂಪರ್ಕ ಮಾಡಿ ಕೇಂದ್ರದ ಮೋದಿ ಸರ್ಕಾರದ ಏನು ಜನಪರವಾಗಿರತಕ್ಕಂಥ ಆಡಳಿತ ಇದೆ ಮತ್ತು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಏನಿದೆ ಇದೆಲ್ಲವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಕಾರ್ಯಕರ್ತರ ಲೆವೆಲ್ನಲ್ಲಿ ಬೂತ್ ಸಶಕ್ತೀಕರಣ ಅಂತ ಹೇಳುವಂಥ ಒಂದು ಯೋಜನೆ ಮುಖಾಂತರ ಈ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲೇ ಬೂತ್ಗಳನ್ನು ಮುಟ್ಟಿ ಆ ಕಾರ್ಯಕರ್ತರನ್ನ ಬೂತ್ ಸಮಿತಿಗಳನ್ನು ಗಟ್ಟಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ನವೆಂಬರ್ನಲ್ಲಿ ನವ ಕರ್ನಾಟಕದ ಪುನರ್ ನಿರ್ಮಾಣ ರಥಯಾತ್ರೆಯನ್ನು ಕೂಡ ಈ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಹೀಗೆ ಅನೇಕ ರಾಜಕೀಯ ಕಾರ್ಯತಂತ್ರಗಳ ಮುಖಾಂತರ ನಾವು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿಯನ್ನು ಹಿಡಿಯುವಂಥ ಒಂದು ಅವಕಾಶ ನಮಗೆ ಇದೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಜನ ಈಗಾಗಲೇ ಕಂಡುಕೊಂಡಿದ್ದಾರೆ. ನಮ್ಮ ಮುಂದಿನ ನಡೆಯಲ್ಲಿ 3 ವಿಚಾರಗಳನ್ನು ಮೇಯ್ನ್ ಎಜೆಂಡಾ ಆಗಿ ನಾವು ತಗೊಂಡು ಹೋಗ್ತೇವೆ. ಒಂದು, ಈ ರಾಜ್ಯದಲ್ಲಿ ನಡೆಯುವಂಥ ರೈತರ ಆತ್ಮಹತ್ಯೆಗಳು, ಅಧಿಕಾರಿಗಳ ಆತ್ಮಹತ್ಯೆಗಳು. ಮತ್ತೊಂದು, ಹಿಂದೂ ವಿರೋಧಿ ನೀತಿ. ಈ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಈ ರಾಜ್ಯದಲ್ಲಿ ಎಷ್ಟು ಮಾಡಿದೆ ಅಂತ ಹೇಳುವಂಥದ್ದು ಈಗಾಗಲೇ ಅನೇಕ ಉದಾಹರಣೆಗಳಿದೆ. ನಂತರ ಈ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅನೇಕ ಹಗರಣಗಳು ಮತ್ತು ಭ್ರಷ್ಟಾಚಾರಗಳನ್ನು ಕೂಡ ನಾವು ಜನರಿಗೆ ಕೊಂಡೊಯ್ಯುವಂಥ ಒಂದು ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಖಂಡಿತವಾಗಿ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಹಿಡಿತೇವೆ. ಎಸ್ ಮಹಮ್ಮದ್ ಅವರೇ, ಈಗಾಗಲೇ ಕಾಂಗ್ರೆಸ್ ಭದ್ರ ಬುನಾದಿ ಅಂತ ಹೇಳ್ಬಹುದು. ಯಾಕಂದ್ರೆ ಅಧಿಕಾರದಲ್ಲಿದೆ. ಕರಾವಳಿ ಕರ್ನಾಟಕದಲ್ಲಿ ಬಹಳಷ್ಟು ಹೆಚ್ಚಿನ ಸ್ಥಾನಗಳನ್ನು ಅದು MLA ಸೀಟ್ಗಳನ್ನು ಗೆದ್ದಿರುವಂಥದ್ದು. ಕೇಸರಿ ಪಾಳಯದ ಒಂದು ಭದ್ರ ಬುನಾದಿಯನ್ನು ನೀವು ಈ ಬಾರಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ್ರಿ. ಮುಂದಿನ ನಿಮ್ಮ ತಂತ್ರಗಾರಿಕೆ ಏನು? ನಿಜವಾಗಿ ಈ ಎಲ್ಲಾ ಪ್ಲೇಸ್ಗಳನ್ನು ಉಳಿಸಿಕೊಳ್ಳಬೇಕಂತ ಜವಾಬ್ದಾರಿ ಇದೆ ನಿಮ್ಗೆ. ಯಾಕಂದ್ರೆ ಅಷ್ಟು ಕಷ್ಟ ಅಲ್ಲ ಅದು. ಯಾಕಂದ್ರೆ ಇದನ್ನು ನೀವು ಆ ಬೆಲ್ಟ್ ಅನ್ನು, ಕೇಸರಿಯ ಬೆಲ್ಟ್ ಅಲ್ಲಿ ನಿಮ್ಮ ಒಂದು 6 ಮಂತ್ರಿಗಳಾಗಿದ್ದಾರೆ ಅಥವಾ ಶಾಸಕರನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸುಲಭದ ಕೆಲಸ ಅಲ್ಲ. ಆದ್ರೆ ಮಂಗಳೂರಿನ ಈ ಒಂದು ಭದ್ರ ಬುನಾದಿ ಕೇಸರಿಯಲ್ಲಿ ನಿಮ್ಮ ಒಂದು ಮುಂದಿನ ತಂತ್ರಗಾರಿಕೆ ಹೇಗಿರುತ್ತೆ? ವಿಶೇಷವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರು ಮಂಗಳೂರಿಗೆ ಬರುವಂಥ ಕಾರ್ಯಕ್ರಮ ಹಠಾತ್ತಾಗಿ ಇವತ್ತು ರದ್ದಾಗಿದೆ. ಈ ರದ್ದಾದಂಥ ವಿಚಾರದಲ್ಲಿ ಏನು ಇವತ್ತು ಅಮಿತ್ ಶಾ ಶಾಕ್ ಎಂಬ ಕಾರ್ಯಕ್ರಮವನ್ನು ನೀವು ಇವತ್ತು ಇಟ್ಟಿದ್ದೀರಿ. ನಮಗಂತೂ ಶಾಕು ಆಗಲಿಲ್ಲ, ಸಂತೋಷವೂ ಆಗಲಿಲ್ಲ. ಯಾಕೆಂತೇಳಿದರೆ ಅಮಿತ್ ಶಾ ಬಂದರೂ ನಮಗೆ ಅದರಲ್ಲಿ ದೊಡ್ಡ ಲಾಸ್ ಏನೂ ಆಗೋದಿಲ್ಲ. ಒಂದರ ಬಾರದಿದ್ದರೂ ಲಾಭ ಏನೂ ಆಗುವಂಥ ವಿಚಾರ ನಮಗೇನಿಲ್ಲ. ನಾವು ಮುಂದೆ ಬರುವಂಥ ಚುನಾವಣೆ ಏನಿದೆ, ಕರ್ನಾಟಕ ವಿಧಾನಸಭಾ ಚುನಾವಣೆ, ದಕ್ಷಿಣ ಭಾರತದ ಅತ್ಯಂತ ಪ್ರಮುಖವಾದಂಥ ಒಂದು ರಾಜ್ಯ ಕರ್ನಾಟಕ ರಾಜ್ಯ. ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಂಥ ಒಂದು ರಾಜ್ಯ ಕರ್ನಾಟಕ ರಾಜ್ಯ. ನಮಗೆ ಅತೀವವಾದಂಥ ವಿಶ್ವಾಸ ಇದೆ. ಏನಂತ ಹೇಳಿದ್ರೆ, ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಗೆದ್ದು ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಗೆ ಆತ್ಮವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷದ ಯಾವುದೇ ಅಪಪ್ರಚಾರ ಇರ್ಬೋದು. ನಮ್ಮ ಸ್ನೇಹಿತರು ಹೇಳಿದರು ಹಿಂದೂ ವಿರೋಧಿ ನೀತಿ. ಬಹುಶಃ
ಅದು ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಸಾಮಾನ್ಯವಾದಂಥ ವಿಚಾರ. ಅದನ್ನು ನಾವು ಅದರಲ್ಲಿ ಅದನ್ನು ಗಣನೆ ತೆಗೆದುಕೊಳ್ಳುವಂಥ ವಿಚಾರ ಇಲ್ಲ. ಯಾಕೆಂದರೆ ಹಿಂದೂ ವಿರೋಧಿ ಅಂತ ಹೇಳುವಂಥದ್ದು ಒಂದು ಮಾತು ಇದೆ ಎಲ್ಲ BJP ಅವರಿದೆ. ಅದು ಯಾವಾಗಲೂ ಅವ್ರು ಹೇಳಬೇಕು. ಯಾಕೆ ಹೇಳಬೇಕಂತ ಹೇಳಿದ್ರೆ ಅವರಿಗೆ ಬೇರೆ ವಿಚಾರವೇ ಇಲ್ಲ ಮಾತಾಡಲಿಕ್ಕೆ. ಈಗ ಸರ್ಕಾರದ ಬಗ್ಗೆ ಅಥವಾ ಕಾರ್ಯಕ್ರಮದ ಬಗ್ಗೆ ಯಾವುದೇ ವಿಚಾರ ಇಲ್ಲದಂಥ ಸಂದರ್ಭದಲ್ಲಿ ಏನಾದರೂ ಮಾತಾಡಬೇಕಂತ ಹೇಳುವಂಥ ವಿಚಾರದಲ್ಲಿ ಹಿಂದೂ ವಿರೋಧಿ ಅಂತ ಹೇಳುವಂಥದ್ದು ಸಹಜ. ಅದನ್ನು ನಾವು ದೊಡ್ಡ ತಲೆಬಿಸಿ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅವರ ಮಾತಾಡೋದು ಕಾಮನ್, ಅದೊಂದು ವಿಚಾರ. ಮತ್ತೆ ಅಧಿಕಾರಿಗಳ ಇಂಥದ್ದು ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಇದೆಲ್ಲ ಮಾತಾಡ್ತಾರೆ. ಅಧಿಕಾರಿಗಳ ಆತ್ಮಹತ್ಯೆ ಆದಾಗ ಬೇಕಾದಷ್ಟು ರಾಜಕೀಯ ವಿಚಾರಗಳನ್ನ ಅವರು ತಂದು ಅದರಲ್ಲಿ ವಿಫಲರಾಗಿದ್ದಾರೆ. ಮತ್ತೆ ಇದೆಲ್ಲ ದೊಡ್ಡ ವಿಚಾರ ಅಲ್ಲ. ಅದು ರೈತರ ಆತ್ಮಹತ್ಯೆ ಆಗಬಾರ್ದಿತ್ತು, ಆಗುವಂಥ ಸಂದರ್ಭ ಏನೋ ಆಗಿರ್ಬೋದು. ಅದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಹೇಳುವಂಥದ್ದನ್ನು ಇವತ್ತು ಪ್ರತಿಬಿಂಬಿಸಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನದಲ್ಲಿ ಅವರಿಗೇನು ಯಶಸ್ಸು ಖಂಡಿತವಾಗಿ ಆಗೋದಿಲ್ಲ. ಆದ್ದರಿಂದ ಇವತ್ತು ನಮ್ಮ ಬೇರೆ ಬೇರೆ ಕಾರ್ಯಕ್ರಮ ಇವತ್ತು ಏನಂತ ಹೇಳಿದ್ರೆ ನಾವು ಇಡೀ ಕರ್ನಾಟಕ ವಿಧಾನಸಭೆ 224 ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ಒಂದು ಹಂತದ ಕಾಂಗ್ರೆಸ್ ಸಮಾವೇಶಗಳು ನಾವು ಇವತ್ತು ಮುಗಿಸಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ಕಾಂಗ್ರೆಸ್ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ಬರುವಂತ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಚುನಾವಣೆ ಎದುರಿಸಬೇಕೆಂಬ ರೀತಿಯ ಸಂದೇಶವನ್ನು ಕೊಡುವಂತ ಕೆಲಸ ನಾವು ಈಗಾಗಲೇ ಮುಗಿಸಿದ್ದೇವೆ. ಈಗ ಮನೆಗೆ ಕಾಂಗ್ರೆಸ್ ಎಂಬ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನವಾದಂಥ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನು ಇವತ್ತು ಈಗ ಪ್ರಾರಂಭ ಮಾಡಿದೆ. ಕಳೆದ ವಾರ ಅದು ಉದ್ಘಾಟನೆ ಕೂಡ ಆಗಿದೆ, ಅಧಿಕೃತವಾಗಿ ಉದ್ಘಾಟನೆ ಆಗಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಧಿಕೃತವಾಗಿ ಅದು ಪ್ರಾರಂಭ ಆಗುವಂಥ ಅವಕಾಶಗಳಾಗಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರನ್ನು ಮನೆಗೆ ಕಾಂಗ್ರೆಸ್ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕಾರ್ಯಕರ್ತರು ಈಗಾಗಲೇ ತಯಾರು ಮಾಡಿದ್ದೇವೆ. ಈ ನಮ್ಮ ಕರ್ನಾಟಕ ಘನ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಗಳು, ನಮ್ಮ ಕರ್ನಾಟಕ ಘನ ಸರ್ಕಾರದ ಸಾಧನೆಗಳು, ಅದೇ ರೀತಿ ಭಾರತೀಯ ಜನತಾ ಪಕ್ಷ ಕಳೆದ 3 ವರ್ಷದಲ್ಲಿ ಏನು ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಕೇವಲ ಸುಳ್ಳು ಭರವಸೆಗಳು, ಕೇವಲ ಭಾಷಣಗಳು, ಕೇವಲ ಬೇರೆ ಬೇರೆ ರೀತಿಯ ಸುಳ್ಳು ಆಶ್ವಾಸನೆಗಳನ್ನು ಕೊಡುವಂತ ವಿಚಾರದಲ್ಲಿ ಮಗ್ನರಾಗಿದ್ದಂತ ಕೇಂದ್ರ ಸರ್ಕಾರ ವೈಫಲ್ಯಗಳು ಇದೆಲ್ಲವನ್ನು ಕೂಡ ಇವತ್ತು ಜನರಿಗೆ ಮುಟ್ಟಿಸುವಂತ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ, ಈಗ ಮಾಡ್ತಾ ಇದ್ದೇವೆ. ಮುಂದಿನ ಹಂತದಲ್ಲಿ ಬಹುಶಃ ಬರುವಂತ ಚುನಾವಣೆಯ ಆ ಸಂದರ್ಭದವರೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಈಗಾಗಲೇ ನಾವು ರೂಪುರೇಷೆಗಳು ಹಾಕಿಕೊಂಡಿದ್ದೇವೆ. ಅದನ್ನು ಹಾಕಿಕೊಳ್ತೇವೆ, ಅದರಲ್ಲಿ ಯಶಸ್ವಿ ಆಗ್ತೇವೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈಗಾಗಲೇ ತಾವು ಹೇಳಿದ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡುತ್ತಿದ್ದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8ರಲ್ಲಿ 7 ವಿಧಾನಸಭಾ ಕ್ಷೇತ್ರಗಳನ್ನು ಕೇಸರಿ ಬೆಲ್ಟ್ ಅಂತ ನೀವೇನು ಇವತ್ತು ಉಲ್ಲೇಖ ಮಾಡಿದಿರಿ. ಕೇಸರಿ ಬೆಲ್ಟ್ ಎಂಬ ರೀತಿಯ ಮನೋಭಾವನೆ ಇದ್ರೂ ಕೂಡ ಅದರ ನಮಗೆ ಬೇಸರ ಏನಿಲ್ಲ. ಆದರೆ ಅದು ಕೇಸರಿ ಬೆಲ್ಟ್ ಅಂತ ಒಪ್ಪಿಕೊಳ್ಳಿಕ್ಕೆ ನಾವಂತೂ ತಯಾರಿಲ್ಲ. ಇವತ್ತು 7 ಕ್ಷೇತ್ರವಿದ್ದೇವೆ. ಮುಂದಿನ ಏನು ವಿಧಾನಸಭಾ ಚುನಾವಣೆಯಲ್ಲಿ 8 ಸ್ಥಾನವನ್ನು ಕೂಡ ಇವತ್ತು ಕರ್ನಾಟಕ ವಿಧಾನಸಭೆಗೆ ನಮ್ಮ ವಿಧಾನಸಭಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆ ಆಗುವಂಥ ಅವಕಾಶಗಳಾಗಿವೆ ಇರ್ತಾ ಇದೆ. ಮತ್ತು ಅಮಿತ್ ಶಾ ಇವತ್ತು ಏನು ಕಾರ್ಯಕ್ರಮ ರದ್ದಾಗಿದೆ, ನಮಗೆ ಅದು ಅವರ ಭಾರತೀಯ ಜನತಾ ಪಕ್ಷ ಆಂತರಿಕವಾದಂಥ ವಿಚಾರ, ಅದರಲ್ಲಿ ನಾವು ಮಾತಾಡಲಿಕ್ಕೆ. ಆದರೆ ನಮ್ಮದೇ ಆದಂಥ ಒಂದು ತೀರ್ಮಾನ ಅಭಿಪ್ರಾಯ ಅಂತ ಹೇಳಿದ್ರೆ ಅಮಿತ್ ಶಾ ಅವರೇ ಬಹುಶಃ ತೀರ್ಮಾನ ಮಾಡಿರ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕಾರ್ಯಕ್ರಮವನ್ನು ಹಾಕಿಕೊಂಡು ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಮುಂದೆ ಯಾವುದೇ ರೀತಿಯಲ್ಲಿ ಆದರೂ ಅದು ಗೆದ್ದೇ ಗೆಲ್ತದೆ. ಎಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವಂಥ ಅವಕಾಶ ಆಗ್ತದೆ. ನಾವು ಬಂದು ಏನಾದರೂ ಕಾರ್ಯಕ್ರಮ ಹಾಕಿಕೊಂಡು ಅದರಲ್ಲಿ ಹೆಚ್ಚು ಪ್ರಯೋಜನ ಆಗುವುದಿಲ್ಲ ಎಂಬ ರೀತಿಯ ಮನೋಭಾವನೆಯಿಂದ ಕೂಡ ಇವತ್ತು ಏನಾದರೂ ಕಾರ್ಯಕ್ರಮ ರದ್ದಾಗಿರ್ಬೋದು ಅಂತೇಳಿ ನಾವಂತೂ ಸರಿ. ಎಸ್, ಈಗಾಗಲೇ ನೀವು ಹೇಳುವಾಗ ಕೇಸರಿ ಬೆಲ್ಟ್ ನಾನು ಹೇಳ್ತೇನೆ ಇದನ್ನು, ಯಾಕಂದ್ರೆ ಹಿಂದಿನಿಂದಲೂ ಬಹಳಷ್ಟು ಬಿಜೆಪಿ ಇಲ್ಲಿ ಮೇಲುಗೈ ಸಾಧಿಸಿರುವಂಥದ್ದು ಕರಾವಳಿ ಭಾಗದಲ್ಲಿ. ಆ ಭದ್ರ ಬುನಾದಿ, ಭದ್ರ ಕೋಟೆ ಅಂತ ಹೇಳ್ಬೋದು. ಹಿಂದಿನ ಯಡಿಯೂರಪ್ಪನವರು ಮಾಡಿದಂತ ತಪ್ಪುಗಳಲ್ಲಿ ಬಿಜೆಪಿಗೆ ಬಹಳಷ್ಟು ಹೊಡೆತ ಆಯಿತು. ಆ ಕ್ಷೇತ್ರಗಳಲ್ಲಿ 4,000, 3,000, 2,000 ಈ ಅಂತರಗಳಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿತು. ಈ ಬಾರಿ ಈ ಒಂದು ಭದ್ರಕೋಟೆಯನ್ನು ಹೇಗೆ ನೀವು ಬಲಪಡಿಸಲಿಕ್ಕೆ ಸಾಧ್ಯತೆ? ಅದು ಅಮಿತ್ ಶಾ ಅವರ ಇವತ್ತು ಭೇಟಿ ಇತ್ತು, ಇದರ ಒಂದು ಉತ್ಸಾಹದಲ್ಲಿ ಇದ್ರಿ ತಾವೆಲ್ಲ, ಇವತ್ತು ನಿರಾಸೆಯಲ್ಲಿ ಒಂದು ಕಡೆಯಲ್ಲಿ ಒಂದು ಛಾಯೆ ಮೂಡಿದೆ ಬಿಜೆಪಿಯಲ್ಲಿ ಅನ್ನುವಂಥದ್ದು. ಏನು ಒಟ್ಟಾರೆ ಈ ವಿಚಾರ? ಕಳೆದ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ, ಒಪ್ತೇವೆ ನಾವು. ಆದರೆ ಒಟ್ಟು ಮತಗಳ ಒಂದು ಎಣಿಕೆಯನ್ನು ನಾವು ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ ಪಕ್ಷ 33% ಮತವನ್ನು ಪಡೆದಿದೆ, ಬಿಜೆಪಿ 27% ಮತವನ್ನು ಪಡೆದಿದೆ, ಕೆಜೆಪಿ ಯಡಿಯೂರಪ್ಪರ ಕೆಜೆಪಿ 10% ಪಡೆದಿದೆ, ಶ್ರೀರಾಮುಲು ಪಕ್ಷ 10%, 8% ಪಡೆದಿದ್ದಾರೆ. ಒಟ್ಟು ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ 38% ಮತವನ್ನು ನಾವು ಪಡೆದಿದ್ದೀವಿ.
ನಾವು ಸೋತಿದೆ ಯಾಕೆ ಅಂತ ಹೇಳಿದ್ರೆ ಕಡೆ ನಮ್ಮ ಪಕ್ಷವು 3 ಭಾಗ ಆದದ್ರಿಂದ ಮಾತ್ರ ನಾವು ಸೋತಿದೆ ಹೊರತು ಒಟ್ಟಿಗೆ ಇರ್ತಿದ್ರೆ ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಅವಕಾಶಗಳು ಇರಲೇ ಇಲ್ಲ ಅಂತ ಹೇಳುವಂಥದ್ದನ್ನು ಜನ ಒಪ್ಪಿಕೊಂಡಿದ್ದಾರೆ. ಬಿಡಿ, ಅದು ನಮ್ಮ ತಪ್ಪುಗಳಿಂದ ಆಗಿರ್ಬೋದು. ಆದರೆ ಈ ಸಲ ಎಲ್ಲವೂ ಸರಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೇರವಾಗಿ ಚುನಾವಣೆಗೆ ಹೋಗುವಂಥ ಒಂದು ನೇರ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದರ ಮುಂದಕ್ಕೆ ನಾವು ಚುನಾವಣೆಗೆ ಹೋಗುವಾಗ ನಮ್ಮ ಲಾಭ ಏನು ಅಂತ ಕೇಳಿದ್ರೆ, ನಮಗೆ ಕಳೆದ ಸಲ ಕೇಂದ್ರದಲ್ಲಿ ಸರ್ಕಾರ ಇರಲಿಲ್ಲ. ಈ ಸಲ ಚುನಾವಣೆಗೆ ಹೋಗ್ಬೇಕಾದ್ರೆ ನಮಗೆ ಮೋದಿ ಟ್ರಂಪ್ ಏನಿದೆ, ಮೋದಿಗಿರುವಂಥ ಒಂದು ಪವರ್ಫುಲ್ ದೇಶದ ಒಂದು ಪವರ್ಫುಲ್ ಶಕ್ತಿ ಏನಿದೆ, ಇದು ನಮ್ಮನ್ನ ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ಗೆಲ್ಲಿಸ್ತದೆ ಅಂತ ಹೇಳುವುದಕ್ಕೆ ಇದಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಪಂಚರಾಜ್ಯಗಳ ಚುನಾವಣೆ ಇರಬಹುದು, ಅಥವಾ ಒಟ್ಟು 13 ರಾಜ್ಯಗಳನ್ನು ನಾವು ಈ ದೇಶದಲ್ಲಿ ಅಧಿಕಾರ ಮಾಡಿರುವಂತಹದ್ದು ಯಾವಾಗ ಅಂತ ಹೇಳಿದ್ರೆ ಮೋದಿ ಅಲೆಯ ನಂತರ. ಮೋದಿಯ ಅಲೆ ಮತ್ತು ಬಿಜೆಪಿಯ ಜನಪರವಾಗಿರ್ತಕ್ಕಂಥ ಆಡಳಿತ, ಕೇಂದ್ರ ಸರ್ಕಾರವು ಮಾಡಿರ್ತಕ್ಕಂಥ ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಗಳಾಗಿರ್ತಕ್ಕಂಥ ಉಜ್ವಲ ಇರ್ಬೋದು, ಮೇಕ್ ಇನ್ ಇಂಡಿಯಾ ಇರ್ಬೋದು, ಸ್ಮಾರ್ಟ್ ಸಿಟಿ ಇರ್ಬೋದು, ಎಲ್ಲವೂ ಕೂಡ ಜನರು ಇವತ್ತು ಸ್ವೀಕಾರ ಮಾಡಿದ್ದಾರೆ. ಇದರ ಜೊತೆಗೆ ಡಿಮಾನಿಟೈಸೇಷನ್ ಅಂತ ಹೇಳುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಒಂದು ಕ್ರಿಟಿಸೈಸ್ ಮಾಡತಕ್ಕಂಥ ಕೆಲಸವನ್ನು ಮಾಡಿತ್ತು. ಆದರೆ ಪಂಚರಾಜ್ಯಗಳ ಚುನಾವಣೆಗಳು ಬಂದಾಗ ನೇರ ಡಿಮಾನಿಟೈಸೇಷನ್ ಈ ದೇಶಕ್ಕೆ ಲಾಭ ಆಗಿದೆ, ಯಾರಿಗೂ ಕೂಡ ಸಮಸ್ಯೆ ಆಗಲಿಲ್ಲ. ಅದು ಕಳೆದ UPA ಸರ್ಕಾರದ ಸಂದರ್ಭದಲ್ಲಿ ಈ ದೇಶವನ್ನು ಲೂಟಿ ಮಾಡಿರ್ತಕ್ಕಂಥ 2 ಲಕ್ಷ ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಏನಿದೆ, ಅದು 2G ಸ್ಪೆಕ್ಟ್ರಮ್ ಇರ್ಬೋದು, 3G ಇರ್ಬೋದು, ಆದರ್ಶ್ ಇರ್ಬೋದು, ಕೋಲ್ ಇರ್ಬೋದು, ಎಲ್ಲವೂ ಇದರ ಮುಖಾಂತರ ಗಳಿಸಿರ್ತಕ್ಕಂಥ ಬ್ಲ್ಯಾಕ್ ಮನಿ ಏನಿದೆ, ಕಪ್ಪು ಹಣ, ಇಂಥವರಿಗೆ ಮಾತ್ರ ಅದು ಸಮಸ್ಯೆ ಆಗಿದೆ. ಅಥವಾ ಈ ಕಳ್ಳ ಸಾಗಾಣಿಕೆಯ ಮುಖಾಂತರ ಫೇಕ್ ನೋಟನ್ನು ಈ ದೇಶದಲ್ಲಿ ಚಲಾವಣೆ ಮಾಡುವವರು ಮತ್ತು ತೆರಿಗೆಯನ್ನು ವಂಚನೆ ಮಾಡತಕ್ಕಂಥ ವ್ಯಾಪಾರಿಗಳಿಗೆ ಮಾತ್ರ ಇದು ಸಮಸ್ಯೆ ಆಗಿದೆ ಹೊರತು ಒಟ್ಟು ದೇಶದ ಅಭಿವೃದ್ಧಿಯಲ್ಲಿ ಇದು ಸಮಸ್ಯೆ ಆಗಲಿಲ್ಲ, ಈ ದೇಶದ ಬಡ ಜನರಿಗೆ ಅದರಿಂದ ಸಮಸ್ಯೆ ಆಗಲಿಲ್ಲ ಅಂತ ಹೇಳುವಂಥದ್ದನ್ನ ಪಂಚರಾಜ್ಯಗಳ ಚುನಾವಣೆಯ ಮುಖಾಂತರ ಈಗಾಗಲೇ ದೇಶದಲ್ಲಿ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ನಾವು ಕೇಸರೀಕರಣ ಅಂತ ಹೇಳುವಂಥದ್ದು ವಿಚಾರ ಬಂದಾಗ ನಾವು ಎಲ್ಲವನ್ನೂ ನಾವು ಒಪ್ತೇವೆ. ಕಳೆದ ಸಲ ನಮ್ಮ ಭಿನ್ನಮತದ ಮುಖಾಂತರವೇ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿಯ ಸಂಘಟನಾತ್ಮಕ ಹಿನ್ನೆಲೆಯಲ್ಲಿ ನಾವು ಸೋಲನ್ನ ಖಂಡಿತವಾಗಿ ನಾವು ಗಳಿಸಲಿಲ್ಲ. ಅದನ್ನೇ ಈ ಸಲ 8 ಕ್ಷೇತ್ರವನ್ನು ನಾವು ಕೂಡ ಪೂರ್ತಿಯಾಗಿ ಗೆಲ್ಲುವಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿರಬಹುದು, ಈ ಜಿಲ್ಲೆಯನ್ನು ನಾವು ಒಂದ್ಸಲ ಅವಲೋಕನ ಮಾಡಿದರೆ ಇಲ್ಲಿ ನಡೀತಕ್ಕಂಥ ಮರಳು ಮಾಫಿಯಾ ಇರ್ಬೋದು, ಅಥವಾ ಗೋಕಳ್ಳ ಸಾಗಣದಾರರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ಸಿನ ವ್ಯವಸ್ಥೆಗಳಿರ್ಬೋದು, ಅಥವಾ ಇನ್ನೊಂದು ಬೇರೆ ಅನೇಕ ವಿಚಾರಗಳು ಇಲ್ಲಿ ಇರ್ಬೋದು. ಒಂದು ಶಾಲೆ, ಒಂದು ಅಹಿಂದ ಅಂತ ಹೇಳುವಂಥ ಹೆಸರಲ್ಲಿ ಇವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು. ಇವತ್ತು ಕಲ್ಲಡ್ಕದ ಶ್ರೀರಾಮ ಕೇಂದ್ರದಲ್ಲಿ ಅಹಿಂದದೇ ಮಕ್ಕಳು, ಅಹಿಂದಕ್ಕೆ ಸೇರಿರ್ತಕ್ಕಂಥ ಮಕ್ಕಳಿರುವಂಥ 3,000 ಮಕ್ಕಳಿರುವಂಥ, ಅದು ಕೂಡ ಒಂದು ಉಚಿತ ಶಾಲೆ ಉಚಿತವಾಗಿ ಶಿಕ್ಷಣ ನೀಡತಕ್ಕಂಥ ಶಾಲೆಯ ಅನ್ನಭಾಗ್ಯವನ್ನು ಕಸಿದುಕೊಳ್ಳುವಂಥ ಒಂದು ಮಂತ್ರಿ ಕೂಡ ಈ ಜಿಲ್ಲೆಯಲ್ಲಿ ಇದ್ದಾರೆ. ಅವರು ಕೂಡ ಇವತ್ತು ಜನರ ಮುಂದೆ ಯಾವ ರೀತಿ ಆಗಿದ್ದಾರೆ ಅಂತ ಹೇಳುವಂಥದ್ದು ಈ ಇತ್ತೀಚಿನ ಕೆಲವೊಂದು ಘಟನೆಗಳಲ್ಲಿ ನಮಗೆ ಪೂರ್ತಿಯಾಗಿ ಪ್ರೂವ್ ಆಗಿದೆ. ಸೊ ಇಂಥದನ್ನೆಲ್ಲ ಹಿಡಿದು ಇವತ್ತು ನಾವು ನೇರವಾಗಿ ಜನರ ಹತ್ರ ಹೋದರೆ ಖಂಡಿತವಾಗಿಯೂ ಜನರು ನಮಗೆ ಭಾರತೀಯ ಜನತಾ ಪಾರ್ಟಿಗೆ 8ರಲ್ಲಿ 8 ಕ್ಷೇತ್ರವನ್ನು ಗೆಲ್ಲುವಂಥ ಅವಕಾಶವನ್ನು ಕೊಡ್ತಾರೆ. ಮತ್ತು ನೇರವಾಗಿ ಕೇಸರಿ ಒಂದು ಬೆಲ್ಟ್ ಏನಿದೆ, ಅಥವಾ ಒಂದು ಕರಾವಳಿ ಸಂಘಟನಾತ್ಮಕವಾಗಿ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನಾವು ಅದನ್ನ ಪ್ರೂವ್ ಮಾಡಿ ತೋರಿಸ್ತೇವೆ. 8 ಕ್ಷೇತ್ರವನ್ನು ಕೂಡ ಗೆಲ್ಲಿಸಿ ನಮ್ಮ 150 ಮಿಷಿನ್ ಏನಿದೆ ಅದಕ್ಕೆ ನಮ್ಮ ಒಂದು ಕೊಡುಗೆಯನ್ನ ಖಂಡಿತವಾಗಿಯೂ ಜನ ಕೊಡ್ತಾರೆ ಅಂತ ಹೇಳುವಂಥದ್ದು ಸ್ಪಷ್ಟ. ಮತ್ತು ಹಿಂದೂ ವಿರೋಧಿ ನೀತಿ ಬಗ್ಗೆ ಇವರು ಮಾತಾಡಿದ್ರು ನಮ್ಮ ಮಿತ್ರರು. ಹಿಂದೂ ವಿರೋಧಿ ನೀತಿಗೆ ಅದು ನಾವು ಸುಮ್ಮನೆ ಸಾಮಾನ್ಯ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಮ್ಮ ಹತ್ರ ಇವಾಗ ಉದಾಹರಣೆಗಳಿದೆ. ಇಲ್ಲಿ ಸುಮಾರು 12 ಸಂಘ ಪರಿವಾರದ ಕಾರ್ಯಕರ್ತರನ್ನ ಕೊಲೆ ಆಯಿತು. ಅದು ಯಾವ ಸಂಘಟನೆಯಿಂದ ಅಂತ ಹೇಳಿದ್ರೆ ಅದು PFI ಮತ್ತು SDPI ಅಂತ ಹೇಳುವಂಥ ಒಂದು ಮತೀಯ ಸಂಘಟನೆಗಳ ಮುಖಾಂತರ ಹಲ್ಲೆಗಳಾಗಿದೆ. ಆ ಒಂದು ಸಂಘಟನೆಗಳನ್ನು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಈ ರಾಜ್ಯದ ಸರ್ಕಾರ ಮಾಡಿದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ನಮ್ಮ ಕಣ್ಮುಂದಿದೆ. ಲಿಂಗಾಯತು ಮತ್ತು ವೀರಶೈವ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ರಾಜ್ಯದಲ್ಲಿ ಹಿಂದೂ ಧರ್ಮವನ್ನು ಒಡೆಯತಕ್ಕಂಥ ಕೆಲಸವನ್ನ
ಸಿದ್ದರಾಮಯ್ಯನವರು ಆಲ್ರೆಡಿ ಮಾಡಿದ್ದಾರೆ. ನಂತರ ಧಾರ್ಮಿಕ ದತ್ತಿ ಮಸೂದೆಯ ಮುಖಾಂತರ ಅದಕ್ಕೆ ತಿದ್ದುಪಡಿ ತರುವಂಥ ಮುಖಾಂತರ ಇಡೀ ಮಠಮಾನ್ಯಗಳನ್ನು ಸರಕಾರೀಕರಣ ಮಾಡತಕ್ಕಂಥ ಒಂದು ಷಡ್ಯಂತ್ರಕ್ಕೂ ಕೂಡ ಕೈ ಹಾಕಿರುವಂಥದ್ದು ನಮ್ಮ ಕಣ್ಮುಂದಿದೆ. ಇತ್ತೀಚೆಗೆ ಮೌಢ್ಯ ನಿಷೇಧ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇದು ಕೇವಲ ಹಿಂದೂಗಳ ಅಂದರೆ ಬಹುಸಂಖ್ಯಾತರಿಗೆ ಇರತಕ್ಕಂಥ ಒಂದು ಮೌಢ್ಯ ಮಾತ್ರ ಅಲ್ಲ, ಇದು ಎಲ್ಲ ಧರ್ಮ ಮತಗಳಲ್ಲೂ ಇರುವಂಥದ್ದು ಆಗಿದ್ರೆ ಇವ್ರು ನಿಜವಾಗಿಯೂ ಜಾತ್ಯತೀತವಾಗಿರ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಎಲ್ಲವನ್ನೂ ಕೂಡ ಒಂದೇ ರೀತಿಯ ಗಣನೆಗೆ ತಗೊಳ್ಬೇಕಿತ್ತು. ಆದರೆ ಇವತ್ತು ಹಿಂದೂ ಧರ್ಮದಲ್ಲಿ ಮಾತ್ರ ಮೌಢ್ಯ ಇದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿಕೊಂಡು ಇವರು ಮೌಢ್ಯವನ್ನು ಕಾನೂನನ್ನು ತಂದಿದ್ದಾರೆ. ಅದರಲ್ಲೂ ಕೂಡ ಅನೇಕ ಮಠಾಧಿಪತಿಗಳು ಮತ್ತು ಇದೇ ಕಾಂಗ್ರೆಸ್ಸಿನಲ್ಲಿರ್ತಕ್ಕಂಥ ಅನೇಕ ಸಚಿವರು ಇದನ್ನು ನೇರವಾಗಿ ವಿರೋಧ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಇದೆಲ್ಲವನ್ನು ನೋಡಿದರೆ ಹಿಂದೂ ವಿರೋಧಿ ನೀತಿ ಅಂತ ಹೇಳುವಂಥದ್ದನ್ನು ಜನ ಒಪ್ಕೊಂಡಿದ್ದಾರೆ. ಮತ್ತು ಇನ್ನೊಂದು, ನಾವು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿ ಹೇಳಬೇಕು ಅಂತ ಇಲ್ಲ. ಇದೇ ಕಾಂಗ್ರೆಸ್ಸಿನ ಅನೇಕ ಹಿರಿಯ ನಾಯಕರು, ಇದು ಜನಾರ್ದನ ಪೂಜಾರಿ ಇರ್ಬೋದು, ಜಾಫರ್ ಶರೀಫ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, SM ಕೃಷ್ಣ ಇರ್ಬೋದು, ಇವರೆಲ್ಲ ನೇರ ಸಿದ್ದರಾಮಯ್ಯನವರ ಸರ್ಕಾರವನ್ನು ಒಂದು ಟೀಕೆ ಮಾಡತಕ್ಕಂಥ ಮತ್ತು ಈ ಸರ್ಕಾರದ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಮೋದಿ ಬೇಡ, ಅಮಿತ್ ಶಾ ಬೇಡ, ಬಿಜೆಪಿ ಬೇಡ, ಅದು ಸಿದ್ದರಾಮಯ್ಯ ಸಾಕು ಅಂತ ಹೇಳುವಂಥ ಮಾತನ್ನು ನಮ್ಮ ಜನಾರ್ದನ ಪೂಜಾರಿ ಅವರು ಹೇಳಿದ್ದಾರೆ, ಜಾಫರ್ ಶರೀಫ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೋಸ್ಕರ ನಮಗೆ ಅದು ಅತ್ಯಂತ ಸುಲಭವಾಗಿರತಕ್ಕಂಥ ಒಂದು ಹೌದು ಹೌದು. ಎಸ್ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮಿತ್ ಶಾ ಅವರು ಇವತ್ತು ಭೇಟಿ ಕೊಡಬೇಕಿತ್ತು ಮಂಗಳೂರಿಗೆ, ಆದರೆ ಕಾರಣಾಂತರಗಳಿಂದ ಅದು ರದ್ದಾಗಿರುವಂಥದ್ದು. ಯಾಕೋಸ್ಕರ, ಏನು ವಿಚಾರಗಳು ಅಮಿತ್ ಶಾ ಅವರು ಭೇಟಿ ಕೊಟ್ಟರೆ ಮಂಗಳೂರಿನಲ್ಲಿ ಬದಲಾವಣೆ ಸಾಧ್ಯತೆ ಇದೆಯಾ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ದೆ. ಮಾತು ಮುಂದುವರಿಸ್ತೇನೆ. ಎಸ್, ಶೇಕಡಾವಾರು ಮತದ ಬಗ್ಗೆ ನಮ್ಮ ಸ್ನೇಹಿತರಲ್ಲಿ ಪ್ರಸ್ತಾಪ ಮಾಡಿದೆ. ಶೇಕಡಾವಾರು ಮತಗಳಿಂದ ಆಡಳಿತ ಸರ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅಲ್ಲಿ 224ರಲ್ಲಿ 113ಕ್ಕಿಂತ ಹೆಚ್ಚು ವಿಧಾನಸಭಾ ಸದಸ್ಯರು ಬಂದಾಗ ಮಾತ್ರ ಸರ್ಕಾರ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ನಾವೆಲ್ಲ ತಿಳ್ಕೊಳ್ಬೇಕಲ್ಲ. ಅದು ಸಾಧಾರಣ ನೋಡಿದ್ದೇವೆ. ಏನಂತೇಳಿ ಬಿಜೆಪಿ ಅವರು ಯಾವಾಗಲೂ ಕಾಂಗ್ರೆಸ್ ಗೆದ್ದಾಗ ಶೇಕಡಾವಾರು ಮತದ ಬಗ್ಗೆ ಮಾತಾಡ್ತಾರೆ, ಬಿಜೆಪಿ ಗೆದ್ದರೆ ಶೇಕಡಾವಾರು ಮತದ ಬಗ್ಗೆ ಅವರು ಮಾತಾಡುದಿಲ್ಲ. ಅದು ಬಹಳಷ್ಟು ಹಿಂದಿನಿಂದ ನೋಡ್ತಾ ಬಂದಿರುವಂತ ವಿಚಾರ. ಮತ್ತೆ ಇವರ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾರೆ. ಒಗ್ಗಟ್ಟಿನ ಬಗ್ಗೆ ನಾನೇನು ಮಾತಾಡೋದಿಲ್ಲ, ಅದು ಎಲ್ರಿಗೂ ಗೊತ್ತಿದೆ, ಜಗಜ್ಜಾಹಿರಾದಂಥ ವಿಚಾರ. ನಮ್ಮ ಒಡಕಿನ ಬಗ್ಗೆ ಮಾತಾಡ್ತಾರೆ ಇವರು. ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಮಾನಸಿಕವಾಗಿ ಈಗ ಒಂದಾಗಿದ್ದಾರೆ ಅಂತೇಳಿ ಅವರೇ ಹೇಳಬೇಕು. ಈಶ್ವರಪ್ಪ ಮತ್ತು ಯಡಿಯೂರಪ್ಪರು ಇದ್ದಾರಲ್ಲ, ಅವರು ಈಗ ಏನು ಇವರ ಬಿಜೆಪಿ ಹೈಕಮಾಂಡ್ ಒತ್ತಡಕ್ಕೆ ಏನಾದರೂ ಒಟ್ಟಾಗಿ ಏನಾದರೂ ಅಭಿನಯ ಮಾಡ್ತಾರೆ, ಒಟ್ಟಾಗಿದ್ದಾರ ಮಾನಸಿಕವಾಗಿ ಅಂತೇಳಿ ಎಲ್ರಿಗೂ ತಿಳ್ಕೊಳ್ಳುವಂಥ ವಿಚಾರಗಳು. ಅದು ಬಹಳಷ್ಟು ಅವರವರೇ ಅದನ್ನು ಆತ್ಮವಿಮರ್ಶೆ ಮಾಡಬೇಕು, ಒಟ್ಟಾಗಿದ್ದಾರದ. ಮತ್ತೆ ನಮ್ಮ ನಾಯಕರು ಸಿದ್ದರಾಮಯ್ಯರ ಬಗ್ಗೆ ಮಾತಾಡ್ತಾರೆ. ಯಶವಂತ್ ಸಿನ್ಹಾ ಏನು ಮಾತಾಡ್ತಾರೆ ಈಗ? ಕೇಂದ್ರದ ಮಾಜಿ ಅರ್ಥ ಸಚಿವರಾದಂಥ ಯಶವಂತ್ ಸಿನ್ಹಾ ಇದ್ದಾರಲ್ಲ, ಭಾರತೀಯ ಜನತಾ ಪಕ್ಷ ಹಿರಿಯ ನಾಯಕ, ಅವ್ರು ಏನು ಮಾತಾಡ್ತಾರೆ? ಕಳೆದ ಒಂದು ವಾರದಿಂದ ಮೋದಿ ಅವರ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ಮಾತಾಡ್ತಾರ, ಮೋದಿ ಅವರ ಕಾರ್ಯವೈಖರಿ ಬಗ್ಗೆ ವಿರೋಧವಾಗಿ ಮಾತಾಡ್ತಾರ. ಅಥವಾ ಅರುಣ್ ಜೇಟ್ಲಿ ಆರ್ಥಿಕ ಮಂತ್ರಿ ಅವರ ಬಗ್ಗೆ ಬಹಳಷ್ಟು ಒಳ್ಳೆ ಮಾತುಗಳನ್ನ ಆಡ್ತಾರ, ಅಲ್ಲ ವಿರೋಧ ಮಾತಾಡ್ತಾರ. ಅದು ಕೊಟ್ಟಾರಿಗೂ ಗೊತ್ತಿದೆ, ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಭಾರತ ದೇಶ ಪ್ರತಿಯೊಬ್ಬ ನಾಗರಿಕರಿಗೂ ಇವತ್ತು ಬಹಿರಂಗವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಯಾರು? ಯಶವಂತ್ ಸಿನ್ಹಾ ಅವರು. ಭಿನ್ನಾಭಿಪ್ರಾಯದ ಬಗ್ಗೆ ಇವರು ಅವರ ನಮ್ದೇನಾದ್ರೂ ವ್ಯತ್ಯಾಸ ಇರುವಾಗ ಮಾತಾಡಿದಾಗ ಅವರ ವ್ಯತ್ಯಾಸ ಇರುವುದನ್ನು ಕೂಡ ಮಾತಾಡ್ಬೇಕಲ್ಲ. ಯಶವಂತ್ ಸಿನ್ಹಾ ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತೇಳಿ ಕಠೋರವಾಗಿ ವಿರೋಧ ಮಾಡಿದ್ದಾರೆ. ಅದರೊಟ್ಟಿಗೆ ಹೇಳಿದ್ದಾರೆ UPA ಸರ್ಕಾರದ ಬಗ್ಗೆ ಕೂಡ ಒಳ್ಳೆ ವಿಚಾರ ಅದೇ ನಮ್ಮ ಯಶವಂತ್ ಸಿನ್ಹಾ ಅವರು ಮಾತಾಡಿದ್ದಾರೆ. ಮತ್ತೆ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಿದ್ರೆ ಎಂಥದ್ದು ಹಿಂದೂ ವಿರೋಧಿ ಅಂತೇಳಿ. ಬಹುಶಃ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹತ್ಯೆಯಾದಂಥ ಯಾವುದೇ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತ ಯಾರು ಭಾಗಿಯಾಗಲಿಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಅದನ್ನು ಮತ್ತೆ ನಾನು ಕೆದಕ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಸಚಿವರ ಬಗ್ಗೆ ಮಾತಾಡ್ತಾರೆ. ಸಚಿವರು ಏನೋ ಒಂದು ವಿಚಾರದಲ್ಲಿ ಮಾತಾಡಿದ್ರು. ಏನು ಮಾಡಿದ್ದಾರೆ ನಮ್ಮ ಸಚಿವರು? ಏನು ತಪ್ಪು ಮಾಡಿದ್ದಾರೆ? ಎಲ್ರಿಗೂ ಗೊತ್ತಾಗಿದೆ ಅಂತೇಳಿ. ಏನು ಗೊತ್ತಾಗಿದೆ? ಸಚಿವರ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ. ಏನು ಗೊತ್ತಾಗಿದೆ ಅಂತ ಹೇಳಿದ್ರೆ ಇವರಿಗೇನಾದ್ರೂ ಅವರಿಗೆ ಮಾತಾಡುವಂತ ವಿಚಾರ ಇಲ್ಲದಿರುವಾಗ ಏನಾದ್ರೂ ಮಾತಾಡಿ ಅವರ ಮೇಲೆ ಅಪಪ್ರಚಾರ ಮಾಡ್ಬೋದು ನಮ್ಮ ಸಚಿವರ ಮೇಲೆ. ಆದ್ರೆ ರಮನಾಥ್ರವರು ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ 7 ಸಲ ಚುನಾವಣೆಗೆ ಸ್ಪರ್ಧೆ ಮಾಡಿ 6 ಸಲ ಗೆದ್ದಂತ ಹಿರಿಯ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ.
ನಮ್ಮ ರಾಜ್ಯದ ಪ್ರಭಾವಿ ಮಂತ್ರಿಗಳಾಗಿ ಬಹುಶಃ ಮುಂದಿನ ಚುನಾವಣೆಯಲ್ಲಿ ಇವರು ಯಾರೇ ಅಭ್ಯರ್ಥಿಗಳಾಗ್ಲಿ, ಬಿಜೆಪಿ ಅಭ್ಯರ್ಥಿ ಯಾರೇ ಇರಲಿ, ಅದು ಯಾರು ಅಂತ ನಾವು ಅದರ ಬಗ್ಗೆ ತಲೆಗೆಡಿಸಿಕೊಳ್ಳ, ಯಾರೇ ಅಭ್ಯರ್ಥಿ ಆದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 18,000 ಮತಗಳ ಅಂತರದಿಂದ ಸನ್ಮಾನ ರಮಣರಾತ್ರಿ ಈ ಬಂಟ್ವಾಳ ವಿಧಾನಸಭೆ ಗೆದ್ದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 20,000ಕ್ಕಿಂತ ಹೆಚ್ಚು ಮತದಲ್ಲಿ ಅವ್ರು ಗೆಲ್ತಾರೆ. ನಾನು ಚಾಲೆಂಜ್ ಮಾಡ್ತೇನೆ ಅವ್ರು ಗೆಲ್ತಾರೆ ಅಂತೇಳಿ. ಈಗಲೇ ನಾನು ಚಾಲೆಂಜ್ ಮಾಡ್ತೇನೆ, ಅವರು 100ಕ್ಕೆ 100 20,000ಕ್ಕೆ ಹೆಚ್ಚು ಮತ ಗೆಲ್ತಾರೆ. ಆ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿವೆ. ಬಹುಶಃ ಇವತ್ತು ನಮ್ಮ ಏನು ನಾವು ಕೇಸರಿ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಯಿತು. ನಾನು ಒಂದು ಮಾತು ಹೇಳ್ತೇನೆ, ಇವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100ರಲ್ಲಿ 95 ಜನರಿಗಿಂತ ಹೆಚ್ಚಿನ ಜನರು ಇವತ್ತು ಕೂಡ ಜಾತ್ಯತೀತವಾಗಿ ನಂಬಿಕೆ ಇರುವಂತ ಜನರಿದ್ದಾರೆ. ಬಹಳಷ್ಟು ಪ್ರಬುದ್ಧರಿದ್ದಾರೆ. ಜಾತಿವಾದಿಗಳು, ಕೋಮುವಾದಿಗಳು ಬಹುಶಃ 1-2%, 3% ಇರ್ಬೋದು ಶೇಕಡಾವಾರು ಈ ಜಿಲ್ಲೆಯಲ್ಲಿ. ಆ ರೀತಿಯಲ್ಲಿ 95-96% ಮತದಾರರು ಅಥವಾ ಜನರು ಪ್ರಬುದ್ಧರಾಗಿರುವುದರಿಂದಲೇ ಬಹುಶಃ 8ರಲ್ಲಿ 7 ಸ್ಥಾನ ಗೆಲ್ಲಿಕ್ಕಾಯ್ತು. ಮುಂದಿನ 8 ಸ್ಥಾನ ಗೆಲ್ತೇವೆ ನಾವು. ಆದ್ರೆ ಯಾವುದೇ ರೀತಿಯ ಸಂಶಯ ಇಲ್ಲ, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದ ಅತ್ಯಂತ ಜನಪ್ರಿಯವಾದಂತಹ ಕಾರ್ಯಕ್ರಮಗಳು. ಇವತ್ತು ನಮ್ಮ ಮಕ್ಕಳ ಅನ್ನದ ಬಗ್ಗೆ ಮಾತಾಡಿದರು. ನಾನು ಒಂದು ಮಾತು ಕೇಳ್ತಾ ಇದ್ದೇನೆ, ನಾನು ದೇವಸ್ಥಾನದ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದು, ಯಾಕೆ ನಾನು ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಯಾಗಿ ನಾನು ಸತ್ಯ ಮಾತಾಡಿದ್ರು ನನ್ನ ಮೇಲೆ ಕೋಮುವಾದದ ಬಗ್ಗೆ ಮಾತಾಡ್ತಾರೆ ಇವರು. ನಾನು ಮಾತಾಡೋದಿಲ್ಲ. ಆದ್ರೆ ಒಂದು ವಿಚಾರವನ್ನು ಮಾತ್ರ ಮಾತಾಡ್ತೇನೆ. ಇವತ್ತು ಅನ್ನಭಾಗ್ಯವನ್ನು ಕಸಿದಿದ್ದಾರೆ ಅಂತ ಹೇಳ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ತಂದು ಬಡವರ ಹಸಿವನ್ನು ನೀಗಿಸಿದಂತ ಸಿದ್ದರಾಮಯ್ಯನವರು ಕಲ್ಲಡ್ಕ ಶಾಲೆಯ ಮಕ್ಕಳ ಅನ್ನವನ್ನು ಕಸಿಲಿಕ್ಕೆ ಏನಾಗಿದೆ? ಅಥವಾ ಅಮರಾವತಿಯವರು ಆ ರೀತಿ ಕೆಲಸ ಮಾಡ್ತಾರ? ಅನ್ನಭಾಗ್ಯದ ಕಾರ್ಯಕ್ರಮ ಬಡವರಿಗೆ ತಂದವರು ನಾವು. ಒಂದು ಕಲ್ಲಡ್ಕದ ಶಾಲೆಯ ಮಕ್ಕಳ ಊಟವನ್ನು ಕಸಿದುಕೊಳ್ಳುವಂತ ಸಣ್ಣ ಕೆಲಸ ಮಾಡುವಂತ ಸಂಕುಚಿತ ಮನೋಭಾವನೆಯ ಸಚಿವರು ನಮ್ಮವರಲ್ಲ, ಮುಖ್ಯಮಂತ್ರಿಗಳಲ್ಲ, ನಮ್ಮ ಸರ್ಕಾರ ಕೊಡಲ್ಲ, ನಮ್ಮ ಪಕ್ಷ ಕೊಡಲ್ಲ. ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ನಾನು ನೆನಪಿಸ್ತಾ ಇದ್ದೇನೆ. ಕೆಲವು ವರ್ಷದ ಹಿಂದಿನ ಒಂದು ಘಟನೆಯನ್ನು ನಾನು ನೆನಪಾಡ್ತಾ ಇದ್ದೇನೆ. ಅವ್ರು ಹೇಳಿದ್ದಕ್ಕೆ ನಾನು ಹೇಳುವಂತಹದ್ದು, ಇದಕ್ಕೆ ಸಂಬಂಧ ಇದೆ ಅಂತ ಹೇಳೋದು. ನಮ್ಮ ಊರಿನಲ್ಲಿ ಅಂದ್ರೆ ಇವತ್ತು ನಮ್ಮ ಊರಿನಲ್ಲಿ ಒಂದು ಕೂಡ ಶ್ರೀದೇವಿ ಪ್ರೌಢಶಾಲೆ ಇದೆ. ಅಲ್ಲಿಯ ಇದಂತ ಊಟದ ಬಗ್ಗೆ ಇದೆ. ಕಲ್ಲಡ್ಕದ 2 ಶಾಲೆ ಮೊನ್ನೆ ರದ್ದಾಗಿದೆ. ನಾನು ನಮ್ಮ ಒಂದು ಅನುಭವನ ಹೇಳ್ತೇನೆ, ನನ್ನ ಅನುಭವನ ಹೇಳ್ತೇನೆ. ಇವರಿಗೆ ಗೊತ್ತುಂಟಂದ್ರೆ ನನಗೆ ಗೊತ್ತಿಲ್ಲ. ನಮ್ಮ ಊರಿನಲ್ಲಿ ಒಂದು ಶಾಸ್ತ್ರೀಜಿ ಪ್ರೌಢಶಾಲೆ ಅಂತ ಇತ್ತು. ಶಾಸ್ತ್ರೀಜಿ ಪ್ರೌಢಶಾಲೆ 100 ವರ್ಷ ಇತಿಹಾಸ ಇರುವಂತ ಒಬ್ಬ ಸುಬ್ಬಣ್ಣ ಶಾಸ್ತ್ರಿ ಅವರು ಪ್ರಾರಂಭ ಮಾಡಿದಂತ ಶಾಲೆ. ಅವರ ಮೊಮ್ಮಗ ಹರ್ಷಶಾಸ್ತ್ರಿ ಅಂತ ಹೇಳೋರು ಒಂದು ಪ್ರಾಥಮಿಕ ಅವರ ನೆನಪಿಗಾಗಿ, ಸುಬ್ಬಣ್ಣ ಶಾಸ್ತ್ರಿ ನೆನಪಿಗಾಗಿ ಒಂದು ಪ್ರೌಢಶಾಲೆ ಸ್ಥಾಪನೆ ಮಾಡಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷದವರು, RSSನವರು, ಸಂಘ ಪರಿವಾರದವರು ಸೇರಿಕೊಂಡು ಇದಂಥದ್ದು ಪ್ರೌಢಶಾಲೆ, ಈ ಹೈಸ್ಕೂಲು ಯಾವುದೇ ರೀತಿ ನಡೀಬಾರದು ಅಂತೇಳಿ ಕುತಂತ್ರವನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲಿ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಒಂದು ಶಾಲೆ, ಮಲ್ಲಿಕಾ ಪ್ರಸಾದ್ ಅವರು ಶಾಸಕರಾಗಿದ್ದರು. ಆಗ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು. DDP ಅವರನ್ನು ಶಿಕ್ಷಣ ಇಲಾಖೆಯವರು ಉಪಯೋಗ ಮಾಡಿಕೊಂಡು, ನಾನು ಅದರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಇದೇ ಕಲ್ಲಡ್ಕಕ್ಕೆ ಸಂಬಂಧಪಟ್ಟಂತ ಯಾರು ಇವತ್ತು ಇದ್ದಾರೆ ಅವರು ಮತ್ತು ಮಲ್ಲಿಕಾ ಪ್ರಸಾದ್ ಭಂಡಾರಿಯವರು ಬಂದು ಆ ಶಾಲೆಯನ್ನು ಬಲಾತ್ಕಾರವಾಗಿ ಮುಚ್ಚಿ, ಆ ಶಾಲೆಯಲ್ಲಿ 8ನೇ ಕ್ಲಾಸಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿನಿಯರನ್ನು ಇವತ್ತು ಹೊರಗೆ ತಪ್ಪಿ, ನಾನು ಸ್ವತಃ ಮಲ್ಲಿಕಾ ಪ್ರಸಾದ್ ಭಂಡಾರಿ ಕೇಳಿಕೊಂಡೆ, ನೀವೊಬ್ಬರು ಮಹಿಳೆಯಾಗಿ ಈ ಮಕ್ಕಳನ್ನು ಈ ರೀತಿ ಹೊರಗೆ ಹಾಕೋದು ಸರಿಯಲ್ಲ ಅಂತ ಹೇಳುವಾಗ ಅವರು ಮಾತಾಡಲಿಲ್ಲ, ಉತ್ತರ ಕೊಡ್ಲಿಲ್ಲ. ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಮಕ್ಕಳನ್ನು ಹೊರಗೆ ಹಾಕಿ, ಮಕ್ಕಳು ಬೆಳಗ್ಗೆ ತಂದಂತ ಅನ್ನದ ಬುತ್ತಿ ಇದೆಯಲ್ಲ ಅದನ್ನು ಕೂಡ ಹೊರಗೆ ಬಿಸಾಡಿ ಬೀಗ ಹಾಕಿದಂತ ಘಟನೆ ಇದೆಲ್ಲ. ಇದು ಮನುಷ್ಯರು, ಮಾನವೀಯ ಮೌಲ್ಯ ಇರುವಂತ ಜನರು ಮಾಡುವಂತ ಕೆಲಸ ಅಲ್ಲ. ಏನಾಯ್ತು ಅಂತ ಹೇಳಿದ್ರೆ, ಬೀಗ ಹಾಕಿ ಹೋದ್ರಲ್ಲ, ಕೆಲವು ಮಕ್ಕಳು ಹೊರಗೆ ಹೋಗುವಾಗ ಬುತ್ತಿ ತಗೊಂಡು ಹೋಗ್ಲಿಕ್ಕೆ ಅವರಿಗೆ ಬಿಟ್ಟು ಹೋಯ್ತು, ಬುತ್ತಿ ಉಳಿಯಿತು. 8 ದಿವಸ ಕಳೆದು ಆ ಶಾಲೆಯ ಆ ಬೀಗವನ್ನು, ಕೋಣೆಯ ಬಾಗಿಲನ್ನು ತೆಗೆದು ನೋಡಿದಾಗ ಆ ಬುತ್ತಿಯಲ್ಲಿದ್ದಂಥ ಅನ್ನದಲ್ಲಿ ಹುಳುವಾದಂಥ ದೃಶ್ಯವನ್ನು ಇಡೀ ಪುಣಚ ಗ್ರಾಮದ ಪ್ರಬುದ್ಧ ಜನರು ನೋಡಿದ್ದಾರೆ. ಇಂಥ ಕೃತ್ಯ ಕೂಡ ಆಗಿದೆ. ಬಹುಶಃ ಇವತ್ತು ಸರ್ಕಾರ ನಮ್ಮ ಯಾವುದೇ ಅನುದಾನಿತ ಶಾಲೆಗಳಿಗೆ ಸರ್ಕಾರಿ ಶಾಲೆ ಕೊಡುವಂತ ರೀತಿಯಲ್ಲಿ ಇವತ್ತು ಮಧ್ಯಾಹ್ನದ ಊಟವನ್ನು ಕೊಡುವಂತ ಕಾರ್ಯಕ್ರಮ ಇದೆ. ನಾಳೆ ಕಲ್ಲಡ್ಕ ಶಾಲೆ ಕೊಡ್ಬೋದು, ಶ್ರೀದೇವಿ ಪ್ರೌಢಶಾಲೆ ಕೊಡ್ಬೋದು. ಬೇಕು ಅಂತ ಅದು ಇವತ್ತು ಇಲಾಖೆಗೆ ಅವರು ಆ ರೀತಿಯಲ್ಲಿ ಕೇಳಿಕೆ ಕೊಟ್ಟಾಗ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೊಡುವಂಥ ರೀತಿಯಲ್ಲಿ ಇವತ್ತು ಅನುದಾನಿತ ಶಾಲೆಗಳು ಕೊಡಲೇಬೇಕಲ್ಲ. ಯಾಕೆ ಬೇಡ? ಅದು ಮಧ್ಯಾಹ್ನ ಬಿಟ್ಟು ಸರ್ಕಾರ ಕೊಡುವಂಥ ಆ ಮಧ್ಯಾಹ್ನ ಮಕ್ಕಳಿಗೆ ಕೊಡುವಂಥ ಆ ಊಟ ಇದೆಲ್ಲ, ಅದು ಯಾಕೆ ಅಲ್ಲಿಗೆ ಬೇಡ? ಯಾಕೆ ಆಗುದಿಲ್ಲ ಅದು? ಅಂದರೆ ನಾವು ಹೇಳುವಾಗ ನಾವು ನಮ್ಮ ಒಂದು ಎಂಥದ್ದು ತೊಂದರೆಯನ್ನು ಇಟ್ಟುಕೊಂಡು ಮತ್ತೊಬ್ಬರ ಬಗ್ಗೆ ಮಾತಾಡೋದಲ್ಲ. ನಾವೇನು ಮಾಡಿದ್ದೇವೆ, ನಾವೇನು ಮಾಡ್ತಾ ಇದ್ದೇವೆ?
ನಾವು ಏನು ನಮ್ಮ ಕಾರ್ಯಕ್ರಮ ಏನು ಅದನ್ನು ತಿಳ್ಕೊಂಡು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ. ಆಗದಿಂದಲೂ ಹೇಳ್ತಾ ಇದ್ದೀನಿ, ಅಮಿತ್ ಶಾ ಅವರು ಬರ್ತಾರೆ ಅನ್ನುವಂಥದ್ದು ಬಹಳಷ್ಟು ಗುಂಗು ಮತ್ತೊಂದು ಉತ್ಸಾಹದಲ್ಲಿ ಇದ್ರಿ ಎಲ್ಲಾ ಕಾರ್ಯಕರ್ತರು ಬಿಜೆಪಿಯಲ್ಲಿ. ಇವತ್ತು ಬರುವುದಿಲ್ಲ ಅಂತ ಆದಾಗ ಒಂದು ಅಷ್ಟು ನೋವಿನ ಛಾಯೆ ಮೂಡಿದೆ ಬಿಜೆಪಿಯಲ್ಲಿ. ಏನ್ ವಿಚಾರ ಅನ್ನುವಂಥದ್ದು? ನೋಡಿ, ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರು. ಎಸ್, ಅವರ ಏನು ಪ್ರವಾಸ ಇದೆ ಅದು ಕೇರಳದಲ್ಲಿ ಒಂದು ಜನರಕ್ಷಾ ರಥಯಾತ್ರೆಯನ್ನ ಚಾಲನೆ ಕೊಡುವಂತ ಒಂದು ಕಾರ್ಯಕ್ರಮ. ಇವತ್ತು ಬೆಳಿಗ್ಗೆ ಪಯ್ಯನೂರಿನಿಂದ ತಿರುವನಂತಪುರವರೆಗೆ ಸುಮಾರು 750 ಕಿಲೋಮೀಟರ್ನ ಪಾದಯಾತ್ರೆಯ ಉದ್ದೇಶ ಕೂಡ ಸ್ಪಷ್ಟವಾಗಿದೆ. ಕೇರಳದಲ್ಲಿ ಸಿಪಿಐಎಂನ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಪಿಣರಾಯಿಯ ಮುಖ್ಯಮಂತ್ರಿ ಪಿಣರಾಯಿಯ ಜಿಲ್ಲೆಯಲ್ಲಿ ಕಣ್ಣೂರಲ್ಲಿ ನಡೆದಿರತಕ್ಕಂಥ ಹತ್ಯೆಗಳು ಮತ್ತು ಇಡೀ ಕೇರಳದಲ್ಲಿ ನಡೆದಿರತಕ್ಕಂಥ ಸೈದ್ಧಾಂತಿಕ ಹತ್ಯೆಗಳು, ಅದರಲ್ಲೂ ಕೂಡ ಸಂಘ ಪರಿವಾರದ ಕಾರ್ಯಕರ್ತರ ಹತ್ಯೆಗಳನ್ನು ಮತ್ತು ಅಸಹಿಷ್ಣುತೆಯನ್ನ, ಒಟ್ಟು ಅಶಾಂತಿಯನ್ನ ವಿರೋಧ ಮಾಡ್ತಾ ಬಿಜೆಪಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಅದರ ಭಾಗವಾಗಿ ಇವತ್ತು ರಥಯಾತ್ರೆಯನ್ನ ಪಾದಯಾತ್ರೆಯನ್ನು ಮಾಡ್ತಾ ಇದೆ, ಜನರಕ್ಷಾ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಅದಕ್ಕೆ ಚಾಲನೆ ಕೊಡ್ಲಿಕ್ಕೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಸೊ ಇದರ ಮಧ್ಯೆ ಅವರಿಗೆ 1-2 ದಿವಸ ಬಿಡುವು ಇದ್ದದ್ರಿಂದ ಮಂಗಳೂರಿನ ಕೆಲವೊಂದು ಕಾರ್ಯಕ್ರಮ ಅಂದ್ರೆ ಕರ್ನಾಟಕ ರಾಜ್ಯದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಪ್ರಮುಖರ ಸಭೆ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮಟ್ಟದ ಪ್ರಮುಖರು ಮುಂದೆ ಬರತಕ್ಕಂಥ ಚುನಾವಣೆ ಇರ್ಬೋದು, ಅಥವಾ ಪಕ್ಷ ಗಟ್ಟಿಗೊಳಿಸತಕ್ಕಂಥ ವಿಚಾರ ಇರ್ಬೋದು, ಅಥವಾ ಸಂಘಟನಾತ್ಮಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಇದೆಲ್ಲವನ್ನ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೆಸಬೇಕು ಅಂತ ಹೇಳುವಂತ ಒಂದು ಪ್ರಮುಖರ ಸಭೆ ನಿರ್ಧಾರ ಆಗಿತ್ತು. ನಂತರ ಈ ಜಿಲ್ಲೆಯ ಸುಮಾರು 2,000-3,000 ಪ್ರಬುದ್ಧರು, ಇಂಟೆಲೆಕ್ಚುಯಲ್ ಅಂತ ಹೇಳುವಂತರು ಯಾರಿದ್ದಾರೆ, ಅದು ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ಗಳಿರ್ಬೋದು, ಲಾಯರ್ಸ್ಗಳಿರ್ಬೋದು, ಸಾಹಿತಿಗಳಿರ್ಬೋದು ಅಂತ ಪ್ರಬುದ್ಧರು ಅಂತ ಹೇಳುವಂತ ಒಂದು ಕೆಟಗರಿಯನ್ನ ನಾವು ಗಮನದಲ್ಲಿಟ್ಕೊಂಡು ಅಮಿತ್ ಶಾ ಅವರ ಹತ್ರ ನೇರವಾಗಿ ಇಂಟರಾಕ್ಟ್ ಮಾಡುವಂತಹ ಒಂದು ಪ್ರಬುದ್ಧರ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ವಿ ನಾವು. ಸೊ ಇದರ ಮಧ್ಯದಲ್ಲಿ ಎಲ್ಲವೂ ಇವಾಗ 1 ಗಂಟೆ ಹಿಂದೆವರೆಗೆ ಅದು ಫಿಕ್ಸ್ ಆಗಿತ್ತು. ಯಾವುದೋ ಒಂದು ಕಾರಣಾಂತರಗಳಿಂದ ಅದನ್ನ ಮುಂದೂಡಿಸಲಾಗಿದೆ. ನಾವು ಅಂದ್ರೆ ರದ್ದು ಮಾಡಲಿಲ್ಲ, ಸ್ವಲ್ಪ 1 ವಾರ 10 ದಿವಸ, ಅದು ನಮಗೆ ಕೆಲವೇ ದಿನಗಳಲ್ಲಿ ಅದರ ದಿನಾಂಕ ಕೂಡ ಗೊತ್ತಾಗುತ್ತೆ. ಸೊ ಅದನ್ನ ನಾವು ಮಾಡ್ಲಿಕ್ಕಿದ್ದೇವೆ. ಕ್ಯಾನ್ಸಲ್ ಅಂದ್ರೆ ಪೂರ್ತಿ ರದ್ದಾಗ್ಲಿಲ್ಲ, ಪೋಸ್ಟ್ಪೋನ್ ಆಗಿದೆ. ಅದಕ್ಕೆ ನಮ್ಗೆ ಬೇಸರ ಆಗುವಂತ ಕೆಲಸ ಏನೂ ಆಗಿಲ್ಲ. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರ ಪ್ರವಾಸಗಳು ಯಾವ ರೀತಿ ಆಗಿರ್ತದೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತು. ಇಡೀ ದೇಶವನ್ನೇ ಅವರು ಇದು ಮಾಡ್ತಾ ಇದ್ದಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಅದನ್ನು ನಾವು ಮುಂದೆ ನಿರೀಕ್ಷಿಸ್ತೇವೆ, ಅದು ಖಂಡಿತವಾಗಿ ಮಾಡ್ತಾರೆ. ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತಿಡೀ ದೇಶದಲ್ಲಿ ಏನು ರಾಜಕೀಯ ತಂತ್ರಗಾರಿಕೆ ಮಾಡಿದ್ದಾರೆ, ಸ್ಟ್ರಾಟಜಿ ಮಾಡಿದ್ದಾರೆ, ಅದೆಲ್ಲವೂ ಕೂಡ ನಾವು ಅದರಲ್ಲಿ ಯಶಸ್ವಿ ಆಗಿದ್ದೇವೆ. 13 ರಾಜ್ಯಗಳ ಆಡಳಿತದ ಚುಕ್ಕಾಣಿಯನ್ನು ಹಿಡಿಬೇಕಾದ್ರೆ ಸುಮ್ಮನೆ ಯಾರೋ ಇವಾಗ ದಕ್ಷಿಣ ಭಾರತ ಬಿಡಿ ಅಥವಾ ನಾರ್ತ್ ಇಂಡಿಯಾ ಬಿಡಿ, ಕೆಲವೊಂದು ಅಸ್ಸಾಂ, ಮಿಜೋರಾಂ, ಹಿಮಾಚಲ್ ಪ್ರದೇಶದಂತಹ ಒಂದು ಪ್ರದೇಶದಲ್ಲೂ ಕೂಡ ಇವತ್ತು ಬಿಜೆಪಿ ಅತ್ಯಂತ ಗಟ್ಟಿಯಾಗಿರತಕ್ಕಂಥ ಒಂದು ರಾಜಕೀಯ ಪಕ್ಷವಾಗಿ ಬೆಳೆದಿದೆ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಸ್ಟ್ರಾಟಜಿ. ಅದೇ ಸ್ಟ್ರಾಟಜಿಯನ್ನ ಅಮಿತ್ ಶಾ ಅವರ ಮುಖಾಂತರ ಕರ್ನಾಟಕದಲ್ಲೂ ನಾವು ಇಂಪ್ಲಿಮೆಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದನ್ನ ಮುಂದೆ ಚುನಾವಣೆಗೆ ನಾವು ಖಂಡಿತವಾಗಿ ಮಾಡ್ತೇವೆ. ಅದರ ಮುಖಾಂತರ ಮಿಷನ್ 150 ಏನಿದೆ ಅದು ಖಂಡಿತವಾಗಿ ಶಾಶ್ವತ 100% ಅದು ಸಕ್ಸಸ್ ಆಗ್ತದೆ. ನೋಡಿಬೇಕಾದ್ರೆ ಒಂದು ಭಾಗ ಅದಾಯ್ತು. ಇನ್ನೊಂದು ನೀವು ಕೇಳಿದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ರಾಜಕೀಯ ವಿಚಾರದಲ್ಲಿ ಮತ್ತು ಜಿಲ್ಲೆಯ ವಿಚಾರದಲ್ಲಿ ನಮ್ಮ ಮಿತ್ರರು ಒಂದು ವಿಚಾರ ಹೇಳಿದ್ರು, ನಾವು ಶಾಲೆಯ ವಿಚಾರಣೆ ತಗೊಳ್ಳುವ. ನಾವು ನೋಡಿ, ಅದು ಅನ್ನಭಾಗ್ಯ ಅಂತ ಹೇಳಿದ್ರೆ ದೇವಸ್ಥಾನಗಳಿಂದ ಒಂದು ಅನುದಾನವು ಶಾಲೆಗೆ ಬರ್ತಾ ಇತ್ತು. ಅದು ನಮ್ಮ ಸರ್ಕಾರ ಇರುವಾಗ ಅದಕ್ಕೆ ಅನೇಕ ತಿದ್ದುಪಡಿಗಳನ್ನು ತಂದಿದ್ದಾರೆ. ದೇವಸ್ಥಾನದಲ್ಲಿ ಅಂದ್ರೆ ಎಂಡೋಮೆಂಟಲ್ಲಿ ಇರ್ತಕ್ಕಂಥ ಏನು ಹಣ ಇದೆ ಅದನ್ನ ಕೆಲವೊಂದು ಒಳ್ಳೆಯ ಕಾರ್ಯಗಳಿಗೋಸ್ಕರ ವಿನಿಯೋಗಿಸಬಹುದು ಅಂತ ಹೇಳುವಂಥ ಒಂದು ತಿದ್ದುಪಡಿಯನ್ನು ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಅನೇಕ ಗೋಶಾಲೆಗಳಿವೆ, ಅಥವಾ ಯಾವುದೇ ಒಂದು ಆದಾಯ ಕಡಿಮೆ ಇರತಕ್ಕಂಥ ಅನೇಕ ದೇವಸ್ಥಾನಗಳಿದೆ. ಇದಕ್ಕೆಲ್ಲ ದೈನಂದಿನ ಚಟುವಟಿಕೆಗಳಿಗೆ ಹಣವನ್ನು ವಿನಿಯೋಗಿಸುವಂತಹದ್ದು, ಏನು ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನದ ಮುಖಾಂತರ ಅದಕ್ಕೆ ವಿನಿಯೋಗ ಮಾಡಬಹುದು ಅಂತ ಹೇಳುವಂಥ ವಿಚಾರವನ್ನ ಒಂದು ತಿದ್ದುಪಡಿಯನ್ನು ಮಾಡಿದರು. ಹಾಗೆ ಈ
ಅನುದಾನಿತ ಶಾಲೆಗಳಿಗೆ, ಕನ್ನಡ ಮೀಡಿಯಂ, ಕನ್ನಡ ಮಾಧ್ಯಮದ ಶಾಲೆಗಳಿಗೆ ದೇವಸ್ಥಾನಗಳಿಂದ ಅನುದಾನವನ್ನು ತಗೊಳ್ಬಹುದು ಅಂತ ಹೇಳುವಂಥ ತಿದ್ದುಪಡಿಯನ್ನು ಮಾಡಿದರು. ಒಳ್ಳೆ ತಿದ್ದುಪಡಿ. ಯಾಕೆಂದರೆ ನಮ್ಮ ದೇವಸ್ಥಾನಗಳಲ್ಲಿ ಉದಾಹರಣೆಗೆ ನೀವು ಸುಬ್ರಹ್ಮಣ್ಯ ದೇವಸ್ಥಾನವನ್ನು ತಗೊಂಡ್ರೆ ವರ್ಷಕ್ಕೆ 60 ಕೋಟಿ ರೂಪಾಯಿ ಆದಾಯವನ್ನು ಪಡೆಯುವಂಥ ದೇವಸ್ಥಾನ. ದೇವಸ್ಥಾನದಲ್ಲಿರ್ತಕ್ಕಂಥ ಹಣವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಅದನ್ನು ವಿನಿಯೋಗ ಮಾಡತಕ್ಕಂಥ ಒಂದು ತಿದ್ದುಪಡಿಯನ್ನು ನಮ್ಮ ಸರ್ಕಾರದಲ್ಲಿ ಮಾನ್ಯ ಆಚಾರ್ಯ ಅವರು ಮಾಡಿದ್ದಾರೆ. ಸೊ ಅದರ ಮುಖಾಂತರ ಕಲ್ಲಡ್ಕ ಶಾಲೆಗೆ ಏನು ಅನುದಾನ ಬರ್ತಾ ಇತ್ತು ಅದನ್ನು ಯಾಕೆ ನಿಲ್ಲಿಸಬೇಕು? ಈಗ ನೀವು ಹೇಳ್ತೀರಿ ಸರ್ಕಾರದಿಂದ ಅನ್ನಭಾಗ್ಯ ಕೊಡ್ತೇವೆ ಅಂತೇಳಿ, ಅದು ಕೂಡ ಸರ್ಕಾರದ್ದೇ ದುಡ್ಡು. ಹಾಗಾದ್ರೆ ದೇವಸ್ಥಾನದಿಂದ ಎಂಡೋಮೆಂಟಿಂದ ಬರುವಂತಹ ದುಡ್ಡು ಕೂಡ ಸರ್ಕಾರದ್ದೇ. ಹಾಗಾದ್ರೆ ಯಾಕೆ ಬರಬಾರದು ದೇವಸ್ಥಾನದಿಂದ? ಅದಕ್ಕೆ ಕಾನೂನಿದೆ, ವ್ಯವಸ್ಥೆ ಇದೆ. ಆ ರೀತಿಯಾಗಿ ಅದನ್ನು ಸಡನ್ ಆಗಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದು ಕೂಡ ಶರತ್ ಮಡಿವಾಳನ ಹತ್ಯೆ ಆಯಿತು. ಈ ಹತ್ಯೆಯಲ್ಲಿ ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ಭಾರಿ ಹಿನ್ನೆಲೆ ಆಗಿದೆ. ರಾಜಕೀಯವಾಗಿ ಅವರಿಗೆ ಭಾರಿ ಹಿನ್ನೆಲೆ ಆದಂಥ ಕಾರಣಕ್ಕೋಸ್ಕರ ಅವರು ನೇರವಾಗಿ ಒಬ್ಬ SP-ಯನ್ನ, ಅಂದರೆ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಕರೆದು ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಬಂಧನ ಮಾಡಬೇಕು ಅಂತ ಹೇಳುವಂಥ ಒಂದು ವಿಡಿಯೋ ವೈರಲ್ ಆಗಿರುವಂಥದ್ದು ನಮ್ಗೆ ಗೊತ್ತು. ಅದನ್ನು ನೋಡಿದರೆ ಅದೇ ಸಚಿವರು ಈ ಒಂದು ಏನು ಆ್ಯಕ್ಷನನ್ನು ತಗೊಂಡಿದ್ದಾರೆ ಅದೇ ಶಾಲೆಯ ಮೇಲೆ. ಅದು ಒಟ್ಟು ಏನು ವೈಷಮ್ಯದ ಒಂದು ರಾಜಕೀಯ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿದೆ. ಅದನ್ನು ಮಕ್ಕಳ ಮೇಲೆ ಅದು ಪರಿಣಾಮ ಬೀರಿದೆ. ಮತ್ತು ಶ್ರೀದೇವಿ ಪ್ರೌಢಶಾಲೆ ಪುಣಚದಲ್ಲಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಘಟನೆ ಆಗಿದೆ. ಮತ್ತು ಮಿತ್ರರು ಹೇಳಿದರು, ಶಾಸ್ತ್ರಿ ಪ್ರೌಢಶಾಲೆಯ ಬಗ್ಗೆ ಹೇಳಿದರು. ನಾನು ಸುಮಾರು 20 ವರ್ಷದಿಂದ ಈ ರಾಜಕೀಯದಲ್ಲಿ ಸಂಘಟನೆಯಲ್ಲಿ ನಾನು ತೊಡಗಿಸಿಕೊಂಡವ. ಕಳೆದ ಸಲ ನಮ್ಮ ಸರ್ಕಾರ ಇರುವಾಗಲೂ ಕೂಡ ನಾನು ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬ ಅಧ್ಯಕ್ಷ ಆಗಿದ್ದೆ. ಸೊ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಥ ಘಟನೆ, ಅದನ್ನಂದ್ರೆ ಮಕ್ಕಳಿಗೆ ಬುತ್ತಿಯ ಅನ್ನವನ್ನು ಹುಳ ಬರುವಷ್ಟು ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರ ಹೇಳಿದರು. ಯಾವುದೇ ಅಂಥ ಘಟನೆ ಆಗಲಿಲ್ಲ. ಘಟನೆ ಆಗಿರ್ತಿದ್ರೆ ಅದು ಮಾಧ್ಯಮಗಳಲ್ಲಿ ಅಥವಾ ಏನು ವಿರೋಧ ಪಕ್ಷ ಆವಾಗ ಕಾಂಗ್ರೆಸ್ ಇತ್ತು, ಯಾವುದೇ ಪ್ರತಿಭಟನೆಗಳು ಯಾವುದು ಆಗಲಿಲ್ಲ. ಅದೆಲ್ಲ ಹೇಳ್ತಾರೆ ಕಾಂಗ್ರೆಸ್ನವರು ಕಳೆದ 65 ವರ್ಷ ಇದನ್ನೇ ಹೇಳ್ತಾ ಇರುವಂಥದ್ದು. ಈಗ ಜನರಿಗೆ ಸ್ವಲ್ಪ ಜ್ಞಾನ ಬಂದಿದೆ. ಇವತ್ತು ಜನ ಆಲೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ. ಕೇವಲ ಒಂದು 6 ತಿಂಗಳು ಮಾಡಬಹುದು. ನಂತರ ಮೋದಿ ಅಥವಾ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಸರ್ಕಾರ ಬೇಕು. ಇದು ಜನರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ಆರಿಸಲ್ಪಟ್ರೆ ಖಂಡಿತವಾಗಿ ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಜನರಿಗೆ ಗೊತ್ತಿರುವ ಕಾರಣ ನಮಗೆ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ಈಗಾಗಲೇ ಒಂದು ನಿಮಿಷ, ನಾನು ಇವರು ಶಾಲೆ ಬಗ್ಗೆ ಹೇಳಿದ್ರು. ನಮ್ಮ ಶಾಲೆಯಲ್ಲಿ ಪುಣಚದಲ್ಲಿ ಈಗ ಆಗ್ಲಿಲ್ಲ ಅಂತೇಳಿ ನಾನು ನನ್ನ ಸ್ನೇಹಿತನ ಆಹ್ವಾನ ಮಾಡ್ತಾ ಇದ್ದೇನೆ ಪುಣಚಕ್ಕೆ, ನನ್ನ ಗ್ರಾಮಕ್ಕೆ. ನನ್ನ ಗ್ರಾಮ ಅದು ಪುಣಚ ಅಂತೇಳಿ, ನಾನು ಅದೇ ಊರಿಗೆ ಸಂಬಂಧಪಟ್ಟ ಒಬ್ಬ ಮತದಾರ, ಅಲ್ಲಿಯ ನಾಗರಿಕ. ನಾನು ಅಲ್ಲ ಅಂತ ಹೇಳಿದ್ರೆ ನಾನು ರಾಜಕೀಯದ ನಿವೃತ್ತಿ ಆಗ್ತೇನೆ. ಜಿತೇಂದ್ರ ಕೊಟ್ಯಾರಿ ಅವರು ಹೇಳಿದಂತ ಯಾವುದೇ ವಿಚಾರಕ್ಕೆ ನಾನು ಬದ್ಧನಾಗಿರ್ತೇನೆ ಮುಂದಿನ ದಿನಗಳಲ್ಲಿ. ಇದು ಆಗ್ಲಿಲ್ಲ ಅಂತ ಹೇಳುವಂಥದ್ದು, ಅವರು ಏನು ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳದೆ ಅದಾಗ್ಲಿಲ್ಲ ಅಂತ ಹೇಳುವಂಥದ್ದು. ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರನ್ನು ನಾಳೆ ನಾವು ಮಲ್ಲಿಕಾ ಪ್ರಸಾದ್ ಭಂಡಾರಿಗೆ ನಾನು ಅವರ ಮನೆಗೆ ನಾನು ಕೊಟ್ಟಾರವರೊಟ್ಟಿಗೆ ನಾನು ಬರ್ತೇನೆ, ಅದಾಗಿದೆ ಇಲ್ಲೋ ಅಂತೇಳಿ. ಒಂದು. ಎರಡನೇದಾಗಿ ನಮ್ಮ ಗ್ರಾಮಕ್ಕೆ ಬಂದ್ರೆ ನಾನು ಅಲ್ಲಿಯ ನಾಗರಿಕರನ್ನು ನಾಳೆ ಸೇರಿಸ್ತೇನೆ, ಅದೇ ಶಾಲೆಯಲ್ಲಿ ಸೇರಿಸ್ತೇನೆ. ಅಲ್ಲಿಯ ಸಂಚಾಲಕರ ಅಲ್ಲಿ ಅದ ಶಾಲೆಗೆ ಬರ್ಲಿಕ್ಕೆ ಹೇಳ್ತೇನೆ, ಅಲ್ಲಿ ಅಧ್ಯಾಪಕರನ್ನು ಸೇರಿಸ್ತೇನೆ, ಮಕ್ಕಳನ್ನು ಸೇರಿಸ್ತೇನೆ. ಆಗಿನ ನಾನು ಮರುದಿವಸ ಆ ಮಕ್ಕಳನ್ನು ಪಕ್ಕದ ಬುಳೇರಿಕಟ್ಟೆ ಅಂತೇಳಿ ಸರ್ಕಾರಿ ಪ್ರೌಢಶಾಲೆ ಇತ್ತು, ಆ ಮಕ್ಕಳನ್ನು ಹೊರಗೆ ಹಾಕಿದ ಮಕ್ಕಳನ್ನು ನಾನು DDP ಅವರಲ್ಲಿಗೆ ಹೋಗಿ ಅವರಿಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡಿ ಅಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಅಲ್ಲಿ ಬಲ್ನಾಡಲ್ಲಿ ಬುಳೇರಿಕಟ್ಟೆ ಅಂತ ಸರ್ಕಾರಿ ಪ್ರೌಢಶಾಲೆ ಸೇರಿಸಿದ್ದು ನಾವು ಸೇರಿಸಿದ್ದೇವೆ. ಯಾವುದೇ ವಿಚಾರವನ್ನು ತಿಳ್ಕೊಳ್ಳದೆ ಅದು ಸುಳ್ಳು ಅಂತ ಹೇಳುವಂಥ ವಿಚಾರ. ನಾನು ಮತ್ತೊಮ್ಮೆ ಹೇಳ್ತೇನೆ, ಇದು ಸುಳ್ಳು ಅಂತ ಹೇಳಿದ್ರೆ ನಾನು ಜಿಲ್ಲಾ ಪಂಚಾಯತ್ನ ಸದಸ್ಯ, ನಾನು ರಾಜೀನಾಮೆ ಕೊಡ್ತೇನೆ. ಕೊಟ್ಟಾರ ಪ್ರೂಫ್ ಮಾಡ್ಬೇಕು ಇದು ಸುಳ್ಳು ಅಂತ ಹೇಳಿ. ರಾಜ್ಯಕ್ಕೆ ನಿವೃತ್ತಿ ಆಗ್ತೇನೆ ಕೊಟ್ಟಾರ ಇದನ್ನು ಪ್ರೂಫ್ ಮಾಡಿದ್ರೆ. ಅವರು ಅಲ್ಲ ಅಂತ ಹೇಳಿ ಪ್ರೂಫ್ ಮಾಡ್ಬೇಕು, ನಾನು ಹೌದಂತ ಪ್ರೂಫ್ ಮಾಡ್ತೇನೆ. ಇಷ್ಟೇ ನಾನು ಹೇಳೋದು. ಅವರು ರಾಜೀನಾಮೆ ಕೊಡ್ಬೇಕಂತ ನಾನು ಹೇಳೋದು, ಅದು ಅವರಿಗೆ ಬಿಟ್ಟ ವಿಚಾರ. ನಾವು ಒಂದು ವಿಚಾರ ಗೊತ್ತಿಲ್ಲದೆ ನಾವು ಸಾರ್ವಜನಿಕರಿದ್ದು ನಾಳೆ ಕೇಳ್ತಾರೆ, ನಮ್ಮ ಯಾವುದು ಈ ವಾದ ಸಂವಾದ ಇದೆಲ್ಲ ಕೇಳ್ತಾರೆ. ಆ ರೀತಿ ಹೇಳ್ಬಾರ್ದು, ಸುಳ್ಳು ಸತ್ಯ ಹೇಳ್ಬೇಕು. ಸತ್ಯ ಹೇಳಿ ಅದರಲ್ಲಿ ನಾವು ಅವರ ಹೋರಾಟದ ಹಾದಿಯಲ್ಲಿ ಹೋಗ್ಬೇಕು, ಸುಳ್ಳು ಹೇಳ್ಬಾರ್ದು ಒಂದು ವಿಚಾರ. ಮತ್ತೆ ಇವರು ಏನ್ ಬೇಕಾದ್ರೆ ಹೇಳಿ, ರಮನಾಥ್ರಿ ಅವರು ನಮ್ಮ ಇವರು ಮಡಿವಾಳ
ಶರತ್ ಮಡಿವಾಳರ ಹತ್ಯೆ ವಿಚಾರದಲ್ಲಿ ಅಥವಾ SP ಅವರನ್ನು ರೀತಿಯಲ್ಲಿ ಅದನ್ನು ಎಂತದ್ದು ಆ ಒಂದು ವಿಷಾಂತರ ಮಾಡ್ಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರಿ. ಶರತ್ ಹತ್ಯೆಗೂ SP ಅವರ ಮಾತಾಡಿದ್ದಕ್ಕೂ ಈ ಶಾಲೆಯ ಇದಕ್ಕೂ ರದ್ದಾದಕ್ಕೆ ಯಾವ ಸಂಬಂಧ ಇದೆ? ಯಾವ ಸಂಬಂಧವೂ ಇಲ್ಲ. ಇದು ಸುಮ್ಮನೆ ಮಾತಾಡೋದಷ್ಟೇ. ಮತ್ತೆ ಕೊಲ್ಲೂರು ಮುಕ್ಕಾಂಬಿಕಾ ದೇವಸ್ಥಾನ, ನಾನು ಬಹಳಷ್ಟು ಒಬ್ಬ ಮುಸಲ್ಮಾನ ಆಗಿಯೂ ನಾನು ಬಹಳಷ್ಟು ಒಂದು ರೀತಿ ಅಭಿಮಾನ ಪಡುವಂತಹ ದೇವಸ್ಥಾನ. ಬಹುಶಃ ಇಡೀ ನಮ್ಮ ಭಾರತ ದೇಶ ಒಂದು ಪ್ರತಿಷ್ಠಿತವಾದ ದೇವಸ್ಥಾನ. ಅದನ್ನು ನಾನು ರಾಜಕೀಯವಾಗಿ ಹೇಳ್ದು ಬರ್ಲಿಕ್ಕೆ ನಾನು ತಯಾರಿಲ್ಲ. ನಾನೊಬ್ಬ ಮುಸಲ್ಮಾನನಾಗಿ ನಾನು ಬಹಳಷ್ಟು ಹಿಂದೂ ಧರ್ಮದ ಎಲ್ಲ ವಿಚಾರಗಳು ತಿಳ್ಕೊಂಡಂತ ವ್ಯಕ್ತಿ. ನಾನು ದೇವಸ್ಥಾನ ಗೌರವ ಕೊಡ್ತೇನೆ. ಅದರ ಬಗ್ಗೆ ರಾಜಕೀಯವಾಗಿ ಚರ್ಚೆಗೆ ನಾನಂತೂ ಅದನ್ನು ತರಲಿಕ್ಕೆ ನಾನಂತೂ ಬಯಸುವುದೇ ಇಲ್ಲ. ಅಂತ ಒಂದು ಸಣ್ಣ ಸಂಕುಚಿತ ಮನೋಭಾವ, ಕೋಮುವಾದಿ, ಜಾತಿವಾದಿ ಆಗ್ಲಿಕ್ಕೆ ನಾನಂತೂ ತಯಾರೇ ಇಲ್ಲ. ನಾನು ಹೇಳುವಂಥದ್ದು ಅದಲ್ಲ. ಈಗ ಏನು ಶಾಲೆಯಲ್ಲಿ ಅಕ್ಷರ ದಾಸೋಹದ ಕಾರ್ಯಕ್ರಮ ಇರುವಾಗ, ಅನುದಾನಿತ ಶಾಲೆಗಳಿಗೆ ಇವತ್ತು ಕೊಡುವಂತ ಕಾರ್ಯಕ್ರಮ ಇರುವಾಗ ಯಾಕೆ ಉಪಯೋಗ ಮಾಡಿಕೊಳ್ಳಬಾರದು ಅಂತ ಹೇಳುವಂತದ್ದು ಪ್ರಶ್ನೆ. ಮತ್ತೆ ಅವರಿಗೆ ಬಿಟ್ಟ ವಿಚಾರ, ನಾವೇನು ಮಾಡ್ಲಿಕ್ಕೆ ಆಗುದು? ಬಲಾತ್ಕಾರ ಮಾಡ್ಲಿಕ್ಕೆ. ಎಸ್, ಅಮಿತ್ ಶಾ ಅವರು ಈಗ ಮಂಗಳೂರಿಗೆ ಭೇಟಿ ಕೊಟ್ಟರು. ಭೇಟಿ ಕೊಡುವಂತ ಪೂರ್ವ ತಯಾರಿಗೆ ಕಾಂಗ್ರೆಸ್ ಕೂಡ ಪ್ರತಿತಂತ್ರಕ್ಕೆ ರೆಡಿ ಆಗ್ತಾ ಇದೆ. ಪ್ರತಿತಂತ್ರ ಮಾಡುವುದೇ ಇಲ್ಲ. ಯಾಕೆ ಗೊತ್ತುಂಟಾ? ನಮಗೆ ಪ್ರತಿತಂತ್ರ ಮಾಡುವಂತ ಅಗತ್ಯನೇ ಇಲ್ಲ. ಅವ್ರು ಬರ್ತಾರೆ ಹೋಗ್ತಾರೆ. ಇವತ್ತು ರದ್ದಾಗಿದೆ. ಅವ್ರು ಹೇಳಿದ್ರು ಅವರಿಗೆ ನಿರಾಶೆ, ಖಂಡಿತ ನಿರಾಶೆ ಆಗಿದೆ ಅವರಿಗೆ. ಬಹಳಷ್ಟು ದಿನಗಳಿಂದ ಬಹಳಷ್ಟು ಅದಕ್ಕೆ ಬೇಕಾದಂತ ಅರೇಂಜ್ಮೆಂಟ್ಗಳು ಮಾಡ್ತಾ ಇದ್ದಾರೆ. ಏನೋ ಮಾಡ್ಬೇಕೆಂಬ ರೀತಿಯ ಮನೋಭಾವನೆಯಲ್ಲಿ ಏನೋ ಒಂದು ರೀತಿಯ ಆಲೋಚನೆ, ಒಂದು ಗುಂಗಿನಲ್ಲಿ ಇದ್ರವರು. ಅಮಿತ್ ಶಾ ಬರ್ತಾರೆ, ಎಲ್ಲ ಬುದ್ಧಿಜೀವಿಗಳನ್ನು ಎಂತದ್ದು ಸಾಹಿತಿಗಳನ್ನೆಲ್ಲ ಸೇರಿಸ್ತಾರೆ. ಬುದ್ಧಿಜೀವಿಗಳು ಇವತ್ತು ಬುದ್ಧಿವಂತರು, ಏನು ತೊಂದರೆ ಇಲ್ಲ, ಬುದ್ಧಿಜೀವಿಗಳನ್ನು ಸೇರಿಸಬಹುದು. ಅವರು ಕೂಡ ಬುದ್ಧಿಜೀವಿಗಳು ಕೂಡ ಆಲೋಚನೆ ಮಾಡ್ತಾರೆ. ಏನು ಸತ್ಯ, ಯಾವುದು ಸುಳ್ಳು, ಯಾವುದು ಬೇಕು, ಯಾವುದು ಬೇಡ ಅಂತ ಹೇಳುವಂತ ತೀರ್ಮಾನ ಮಾಡುವಂತ ಪ್ರಜ್ಞಾವಂತ ಬುದ್ಧಿವಂತ ನಾಗರಿಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ನಾವು ಅದರಲ್ಲಿ ಏನು ಕಡಿಮೆ ಇಲ್ಲ. ಅಮಿತ್ ಶಾ ಇವತ್ತು ಬರುವಂತ ಕಾರ್ಯಕ್ರಮಕ್ಕೆ ಇವರು ಬಹಳಷ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ. ಪಾಪ ಬೇಸರ ಆಗಿದೆ ಇವರಿಗೆ. ಬೇಸರ ಆಗ್ಲಿಲ್ಲ ಅಂತ ಹೇಳುವಂತದ್ದಲ್ಲ, ಅದು ರದ್ದಾಗಿದೆ. ಮುಂದೆ ಬರುವಂತ ಇನ್ನು ಹೊಸ ಕಾರ್ಯಕ್ರಮ ಹಾಕ್ಬೋದು, ಅದು ಬೇರೆ ವಿಚಾರ. ಆದ್ರೆ ಒಂದು ಮಾತು ಹೇಳ್ತೇನೆ ನಾನು ಸಾರ್ವಜನಿಕವಾಗಿ ಎಲ್ರಿಗೂ, ಅಮಿತ್ ಶಾ ಬಂದ್ರೆ ನಮಗೇನು ಹೆದರಿಕೆ ಇಲ್ಲ, ನರೇಂದ್ರ ಮೋದಿ ಬಂದ್ರು ನಮಗೆ ಹೆದರಿಕೆ ಇಲ್ಲ. ನಮ್ಮ ಕಾರ್ಯಕ್ರಮ ಇದೆ, ನಮ್ಮ ಪಕ್ಷದ ಸಿದ್ಧಾಂತ ಇದೆ. ನಾವು 4 ವರ್ಷದಲ್ಲಿ ಮಾಡಿದಂತ ಜನಪರವಾದಂತಹ ಕಾರ್ಯಕ್ರಮಗಳಿವೆ. ಯಾವ ಅಮಿತ್ ಶಾ ಬಂದ್ರೆ ನಮಗೇನು, ನರೇಂದ್ರ ಮೋದಿ ಬಂದ್ರೆ ನಮಗೇನು, ಯಾರು ಬಂದ್ರೆ ನಮಗೆ ನಷ್ಟ ಇಲ್ಲ. ಸ್ಟ್ರಾಟಜಿ ಅಂತ ಹೇಳ್ತಾರಲ್ಲ, ಇವತ್ತು ಏನು ಅಮಿತ್ ಶಾ ಸ್ಟ್ರಾಟಜಿ? ಏನು ಕ್ರಿಮಿನಲ್ ಆರೋಪಿ ಅಲ್ಲ. ಗುಜರಾತಿನಲ್ಲಿ ಅವರಿಗೊಮ್ಮೆ ಗುಜರಾತಿಗೆ ಬರಬಾರದು ಅಂತ ಹೇಳಿ ತೀರ್ಮಾನ ಅಂತ ಅಮಿತ್ ಶಾ ಅಲ್ಲ, ಬೇರೆ ಯಾರು ಅಲ್ಲಲ್ಲ, ಅವರೇ ಅಲ್ವಾ ಇದು? ಅದೇ ಅಮಿತ್ ಶಾ ಅಲ್ಲ ಇವರು ಕೂಡ ಅಲ್ಲ, ಮತ್ತೊಬ್ರಲ್ಲ, ಅವರೇ ಅಲ್ವಾ? ಅವರೇ. ಮತ್ತೇನು ಅದರಲ್ಲಿ ದೊಡ್ಡ ವಿಚಾರ? ನಾವು ಅದಕ್ಕೆ ತಲೆಬಿಸೇ ಮಾಡುದಿಲ್ಲ. ಅಮಿತ್ ಶಾ ಇನ್ನು 1000 ಸಲ ಬರಬೇಕು ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ, ನಮ್ಗೆ ಏನು ತೊಂದರೆ ಆಗುದಿಲ್ಲ ಅದರಲ್ಲಿ. ಅಮಿತ್ ಶಾ ಏನಾಗುದು? ಯಾಕೆ ಆಗ್ಬೇಕು? ಅವರ ಪಕ್ಷ ರಾಷ್ಟ್ರೀಯ ನಾಯಕ ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ನಮಗೇನಾಯ್ತು ಅದರಲ್ಲಿ? ನಾವು ಅದರಲ್ಲಿ ಹೆದರುವ ಪ್ರಶ್ನೆ ಇಲ್ಲ. ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರು. ಈಗಾಗಲೇ ನಾವು ಮಾತಾಡ್ತಿದ್ವಿ, ಅಮಿತ್ ಶಾ ಅವರು ಭೇಟಿ ಕೊಡಬೇಕಿತ್ತು. ಆದ್ರೆ ಮಂಗಳೂರಿನ ಭದ್ರ ಬುನಾದಿ ಅಂತ ಹೇಳ್ಬೋದು. ಕೇಸರಿ ಪಾಳ್ಯದ ಒಂದಷ್ಟು ದಂಡೆ ಇಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ಈ ಹಿಂದೆಯೂ ಇದು ಕೇಸರಿ ಬೆಲ್ಟ್ ಅಂತಾನೆ ಹೆಸರುವಾಸಿಯಾಗಿರುವಂಥದ್ದು ಕರಾವಳಿ ಭಾಗದಲ್ಲಿ. ಇದೀಗ ಕಾಂಗ್ರೆಸ್ನ ಅಧಿಕಾರದ ಒಂದು ಅವಧಿಯಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಮುಂದಿನ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಗೆ ಒಲಿಯುತ್ತಾ ಕರಾವಳಿ ಭಾಗ ಅನ್ನುವಂಥದ್ರ ಬಗ್ಗೆ ಮಾತು ಮುಂದುವರಿಸ್ತೀನಿ. ಎಸ್, ಜಿತೇಂದ್ರ ಗುಟ್ಟಿ ಅವರು ಇದಕ್ಕೆ ಏನಂತ ಹೇಳ್ತಾರೆ? ನೋಡಿ, ನಾನು ಇದರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ನಮಗೆ 3.5 ವರ್ಷದಲ್ಲಿ ಈ ದೇಶದಲ್ಲಿ ಆಗಿರುವಂಥ ರಾಜಕೀಯ ವ್ಯವಸ್ಥೆಗಳು, ರಾಜಕೀಯ ಬದಲಾವಣೆಗಳು ಏನಾಗಿದೆ ಅಂತ ಹೇಳುವಂಥದ್ದು ನೀವು ಗಮನದಲ್ಲಿ ತಗೊಳ್ಬಹುದು. ನಾನು ಹೇಳಿದೆ 13 ರಾಜ್ಯವನ್ನು ನಾವು ಯಾವ ರೀತಿಯಾಗಿ ಪಡೆದಿದ್ದೇವೆ. ಆದ್ರೆ ನೀವು ಅದು ರಾಜ್ಯಗಳನ್ನು ಕಂಪೇರ್ ಮಾಡಿದ್ರೆ ದಕ್ಷಿಣ ಕನ್ನಡ ಅಂತೂ ಎಲ್ಲಕ್ಕಿಂತ ಭಿನ್ನವಾಗಿರುವಂತದ್ದು. ಸರಿ, ಬಹಳಷ್ಟು ಬುದ್ಧಿಜೀವಿಗಳು ಇದ್ದಾರೆ. ಸರಿ, ಎಲ್ಲರೂ ನಾವು ಹೇಳುದಾದ್ರೆ ಮಂಗಳೂರಿಗರು ಬಹಳಷ್ಟು ಬುದ್ಧಿವಂತರು ಅಂತ ಹೇಳ್ತೇವೆ. ಸರಿ, ಸುಲಭದ ರೂಪದಲ್ಲಿ ಯಾರನ್ನು ಒಪ್ಪಿಕೊಳ್ಳುವಂತ ಜನರು ಈ ಪ್ರದೇಶದ ಜನರು ಅಲ್ಲ. ಸರಿ, ಹಾಗಿರುವಾಗ ಅಮಿತ್ ಶಾ ಅವರನ್ನು ಹೇಗೆ ಒಪ್ಕೊಳ್ಬಹುದು? ನೋಡಿ, ಅಮಿತ್ ಶಾ ಅವರನ್ನು ವೈಯಕ್ತಿಕವಾಗಿ ಒಪ್ಪುವುದು ಅಂತಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸಿದ್ಧಾಂತವನ್ನ ಜನ ಒಪ್ಪಿದ್ರಿಂದ ಇವತ್ತು ಕೇಂದ್ರದ ಆಡಳಿತವನ್ನು ಜನ ನಮ್ಗೆ ಕೊಟ್ಟಿದ್ದಾರೆ. ರಾಜಕೀಯ ವಿಚಾರವನ್ನು ತಕೊಂಡ್ರೆ ಕಳೆದ 30 ವರ್ಷಗಳಲ್ಲಿ ಈ ದೇಶದಲ್ಲಿ ಪೂರ್ಣ ಬಹುಮತದ ಸರ್ಕಾರ ಬರಲಿಲ್ಲ.
ಆದರೆ ಯಾವ ರೀತಿಯಾಗಿ 2014ರಲ್ಲಿ ನರೇಂದ್ರ ಮೋದಿ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಬಹುಮತವನ್ನ ಒಂದು ಕೇವಲ ಭಾರತೀಯ ಜನತಾ ಪಾರ್ಟಿಗೆ 285 ಸೀಟನ್ನು ಕೊಡ್ತಕ್ಕಂಥ ಒಂದು ಘಟನೆ ನಮ್ಮ ದೇಶದಲ್ಲಿ ಆಗಿದೆ. ಅದರ ನಂತರದ ಬೆಳವಣಿಗೆ ಏನಾಗಿದೆ ಅಂತ ಹೇಳುವಂಥದ್ದು ಗೊತ್ತು. ಇವತ್ತು ಒರಿಸ್ಸಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಥವಾ ಹಿಮಾಚಲ್ ಪ್ರದೇಶ ಇರ್ಬೋದು, ಇಂತಹ ರಾಜ್ಯಗಳಲ್ಲಿ ಸ್ಥಳೀಯ ಚುನಾವಣೆಯನ್ನು ಕೂಡ ಪೂರ್ತಿಯಾಗಿ ನಾವು ಗೆಲ್ತಕ್ಕಂಥ ವಾತಾವರಣ ಇದೆ. ಪಕ್ಕದ ರಾಜ್ಯ ಕೇರಳದಲ್ಲಿ ನಾವು ಖಾತೆಯನ್ನ ಈ ಸಲ ತೆರೆದಿದ್ದೇವೆ. ರಾಜಗೋಪಾಲ್ ರವರು ಶಾಸಕರಾಗಿದ್ದಾರೆ. ಅನೇಕ ಸ್ಥಳೀಯ ಆಡಳಿತ ಭಾರತೀಯ ಜನತಾ ಪಾರ್ಟಿ ಕೈಗೆ ಬಂದಿದೆ. ವೆಸ್ಟ್ ಬೆಂಗಾಲ್ನ ವಾತಾವರಣ ನಿಮಗೆ ರಾಜಕೀಯ ಬದಲಾವಣೆಗಳು ಕಾಣ್ತಾ ಇದ್ದೇವೆ. ಸೊ ಅದೆಲ್ಲ ನಮಗೆ ದೇಶದ ಜನ ಕೊಟ್ಟಿರತಕ್ಕಂಥ ಒಂದು ರಾಜಕೀಯ ಫಲಿತಾಂಶ ಅಂತ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ನಾವು ರಾಜಕೀಯ ತಂತ್ರಗಾರಿಕೆ ಏನಿದೆ ಅಮಿತ್ ಶಾ ಅವರದು, ಅದು ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ಯಾಕೆ ವರ್ಕೌಟ್ ಆಗ್ತದೆ ಅಂತ ಹೇಳುವಂಥದ್ದನ್ನ ನಾನು ಹೇಳ್ತೇನೆ. ಒಂದು ಉದಾಹರಣೆ ಹೇಳ್ತೇನೆ. ಬುದ್ಧಿಜೀವಿಗಳು, ವಿಚಾರವಾದಿಗಳು ನಮ್ ಜನ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಇವತ್ತು ಬುದ್ಧಿಜೀವಿಗಳು ಮತ್ತು ವಿಚಾರವಾದಿಗಳು ಈ ರಾಜ್ಯದಲ್ಲಿ ಎಷ್ಟು ಸೇಫ್ ಆಗಿದ್ದಾರೆ ಅಂದ್ರೆ, ಕಲಬುರ್ಗಿ ಇರ್ಬೋದು, ಗೌರಿ ಲಂಕೇಶ್ ಇರ್ಬೋದು, ಅವರು ಹತ್ಯೆಯಾಗಿ 1-2 ವರ್ಷ ಆದರೂ ಕೂಡ ಒಂದು ಆರೋಪಿಗಳನ್ನು ಹಿಡಿಲಿಕ್ಕೆ ಆಗದೇ ಇರತಕ್ಕಂತ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ, ಇವರೆಲ್ಲರೂ ಬೊಬ್ಬೆ ಹೊಡಿತಾ ಇದ್ದಾರೆ. ಇವತ್ತು ಬುದ್ಧಿಜೀವಿಗಳು ಅಂತ ಹೇಳುವಂತ ಯಾರಿದ್ದಾರೆ, ಅಥವಾ ಕಾಂಗ್ರೆಸ್ನ ಬೆಂಬಲ ನಮ್ಗೆ ಇದೆ ಅಂತ ಹೇಳಿ ಮುಂಚೆ ಏನು ತಿಳ್ಕೊಂಡಿದ್ರು ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಮುಖ ಅವ್ರಿಗೆ ಗೊತ್ತಾಗಿದೆ. ಮೊನ್ನೆ ನಡೆದಿರ್ತಕ್ಕಂಥ ಅನೇಕ ಪ್ರತಿಭಟನೆಗಳಲ್ಲಿ ನೇರವಾಗಿ ಆರೋಪ ಮಾಡಿದ್ದಾರೆ. ನಮಗೆ ಉದಾಹರಣೆಗಳು ಇದೆ. ಗೌರಿ ಲಂಕೇಶ್ ಇದೆ, ಕಲಬುರ್ಗಿ ಇದೆ. ನಾವು ಒಂದು ವೇಳೆ ನಮ್ಮ ಸರ್ಕಾರ ಇರ್ತಿದ್ರೆ ಏನ್ ಮಾಡ್ತಾ ಇದ್ರು ಇವರು, ಏನ್ ಮಾಡ್ತಾ ಇದ್ರು? ಆದ್ರೆ ಇವರ ಸರ್ಕಾರವೇ ಇದೆ, ಇವ್ರದೇ ಪೊಲೀಸ್ ವ್ಯವಸ್ಥೆ ಇದೆ. ಏನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಜಿಲ್ಲೆಯನ್ನು ತಕೊಂಡ್ರೆ, ಇಲ್ಲಿ ಅಫ್ಕೋರ್ಸ್ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ನಾವು ರಾಜ್ಯದಲ್ಲಿ. ನಾನು ಆವಾಗಲೇ ಹೇಳಿದ್ದೇನೆ, ಕಳೆದ ಸಲ ನಾವು ಯಾಕೆ ಸೋತಿದ್ದೇವೆ ಅಂತ ಹೇಳುವಂತ ಒಂದು ಸ್ಪಷ್ಟ ನಾವು ನಮ್ಮ ಹತ್ರ ಕಾರಣಗಳಿದೆ. ಅದರಿಂದ ಈಗ ಎಡವಿದ್ರಿ ನೀವು, ಅಧಿಕಾರ ಕೊಟ್ಟು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟು ಕರಾವಳಿ ಭಾಗದಲ್ಲಿ ಈಗ ಎಡವಿದ್ದೀರಿ ನೀವು. ಸರಿ, ಅದನ್ನು ನಾವು ವಾಪಸ್ ತರ್ತಕ್ಕಂತ ಒಂದು ಕೆಲಸವನ್ನು ಖಂಡಿತವಾಗಿ ಇದೆ, 100%. ಈಗ ನೋಡಿ, ಈ ರಾಜ್ಯ ಸರ್ಕಾರ ಬಂದ ನಂತರ ಇಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆ ನಡೆಯಿತು. ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರ್ಬೇಕಿತ್ತಲ್ಲ. ಇಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು, ಅಥವಾ 3 ಸಚಿವರಿದ್ರು ಇಲ್ಲಿ. ಆವಾಗ 7 ಜನ ಶಾಸಕರಿದ್ರು, ಒಬ್ರು MLC ಇದ್ರು. ಇಷ್ಟು ಜನ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಇಲ್ಲಿದ್ರು ಕೂಡ, ಮತ್ತು ಇವ್ರು ಹೇಳಿದಾಗೆ ರಾಜ್ಯ ಸರ್ಕಾರ ಏನೇನು ಮಾಡಿದೆ ಅಂತ ಹೇಳ್ತಾರೆ, ಮತ್ತು ಕೇಸರಿ ಬೆಲ್ಟ್ ಅಲ್ಲ ಅಂತ ಹೇಳ್ತಾರೆ. ಇದು ಹಾಗಾದ್ರೆ ಜಿಲ್ಲಾ ಪಂಚಾಯತ್ ಅಧಿಕಾರವನ್ನ ನಾವು ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತದೊಂದಿಗೆ ಈ ಜಿಲ್ಲೆಯಲ್ಲಿ ಹೇಗೆ ಪಡೆದಿದ್ದೇವೆ ನಾವು? ಅದು ಅಂದ್ರೆ ರಾಜಕೀಯವಾಗಿ ನಾವು ಪಡೆದಿದ್ದೇವೆ. ಮೋದಿಯ ಬಗ್ಗೆ, ಅಮಿತ್ ಶಾ ಬಗ್ಗೆ ಇವರು ಕಂಡಾಪಟ್ಟೆ ಮಾತಾಡಿದ್ರು, ಅವ್ರ ಕ್ಯಾರೇ ಇಲ್ಲ ಅಂತ ಹೇಳಿದ್ರು. ನೀವು ಕಳೆದ MP ಚುನಾವಣೆ ನಡಿಬೇಕಾದ್ರೆ ನಳಿನ್ ಕುಮಾರ್ MP ಅಭ್ಯರ್ಥಿ, ಕಾಂಗ್ರೆಸ್ನ MP ಅಭ್ಯರ್ಥಿ ಜನಾರ್ದನ್ ಪೂಜಾರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನರೇಂದ್ರ ಮೋದಿ ಅವರು ಬಂದು ಇಲ್ಲಿ ನಿಂತರು, ಜನಾರ್ದನ್ ಪೂಜಾರಿ ಕಾಂಗ್ರೆಸ್ ಅಲ್ಲಿ ವಿನ್ ಆಗ್ತಾರೆ, ಮತ್ತು ನರೇಂದ್ರ ಮೋದಿ ಒಂದು ಡೋಂಗಿ ರಾಜಕೀಯವಾದಿ ಅಂತ ಹೇಳ್ತಾರೆ. ಸ್ವಾಮಿ, ನಳಿನ್ ಕುಮಾರ್ ಹಿಂದೆ 40,000 ಓಟಿಗೆ ವಿನ್ ಆಗಿರುವಂತದ್ದು. ಅದೇ ಮೋದಿಯ ಹೆಸರಿಗೆ ಒಂದು ಏನು ನೆಗೆಟಿವ್ ಮಾತಾಡಿದ್ರಲ್ಲ ಕಾಂಗ್ರೆಸ್ನವರು, ಇಲ್ಲಿ 1,40,000 ಓಟಿಗೆ ಗೆದ್ರು. 1 ಲಕ್ಷ ಓಟ್ ಯಾರ್ದಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸಮರ್ಥ ನಾಯಕತ್ವವನ್ನು ಆ ಟ್ರೆಂಡ್ ಇತ್ತು. ಮೋದಿ ಅವರಿಗೆ ಅಧಿಕಾರ ಕೊಡಬೇಕು, ಗುಜರಾತಿನ ಮಾದರಿಯಲ್ಲಿ ಭಾರತವನ್ನು ಬದಲಾವಣೆ ಕಾಣಬೇಕು ಅನ್ನುವಂಥದ್ದು ಅದೇ ಟ್ರೆಂಡ್. 3 ವರ್ಷದಲ್ಲಿ ಏನ್ ಕಂಡಿದೆ ಅದೇ ಟ್ರೆಂಡ್ ಇವತ್ತು ಕೂಡ ಇದೆ ಅಂತ ನಾವು ಹೇಳುದು. ಅಲ್ಲ, ಇದರಿಂದ ನಿಮಗೆ ಭೀತಿ ಇದೆ. ಅದಕ್ಕೋಸ್ಕರ ಅಮಿತ್ ಶಾ ಅವರು ಪ್ರತಿ ಬಾರಿ ಮಂಗಳೂರಿಗೆ ಭೇಟಿ ಕೊಡ್ತಾರೆ. ಒಂದು ಕಡೆ ರಾಜ್ಯದ ಒಂದು ಚುನಾವಣೆ ಅನ್ನುವಂಥದ್ದು ನಿಮಗೆ ಪ್ರತಿಷ್ಠೆಯ ಕಣ ಆಗಿದೆ. ಖಂಡಿತ ರಾಜಕೀಯ ಪಕ್ಷವಾಗಿ ನಾವು ಆ ಒಂದು ಪ್ರತಿಷ್ಠೆಯಾಗಿ ತಗೊಳ್ಳುವಂತಹದ್ದು ನಮ್ಮ ಕರ್ತವ್ಯ. ಆದ್ರೆ ಆ ಸ್ಟ್ರಾಟಜಿಗಳನ್ನ ಮಾಡುವಾಗ ನಮಗೂ ಕೂಡ ಒಂದು ಆತ್ಮವಿಶ್ವಾಸ ಅಂತ ಇದೆ. ನಾವು ಪಂಚರಾಜ್ಯಗಳ ಚುನಾವಣೆಯಲ್ಲಿ ನೀವು ಇಡೀ ರಾಜ್ಯದಲ್ಲಿ ಉತ್ತರ ಪ್ರದೇಶವನ್ನ ತಗೊಳ್ಳಿ, ಅತ್ಯಂತ ದೊಡ್ಡದಾಗಿರತಕ್ಕಂಥ ರಾಜ್ಯ, 403 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯದಲ್ಲಿ 325 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಿ ನಾವು ಪೂರ್ಣ ಬಹುಮತದೊಂದಿಗೆ ಸರ್ಕಾರ ಮಾಡಿರುವಂತಹ ಉದಾಹರಣೆ ಪಂಚರಾಜ್ಯ ಚುನಾವಣೆಯಲ್ಲಿದೆ. ಸೊ ಆವಾಗ ಅಂತ ಒಂದು ಆತ್ಮವಿಶ್ವಾಸವನ್ನ ಕರ್ನಾಟಕದಲ್ಲೂ ನಾವು ಯಾಕೆ ಹೊಂದಬಾರದು?
ಅದಕ್ಕೋಸ್ಕರ ಖಂಡಿತವಾಗಿಯೂ ನಾವು ಮಾಡ್ತೇವೆ. ಮತ್ತು ಅಮಿತ್ ಶಾ ಅವರ ಈ ಕಾರ್ಯಕ್ರಮ ರದ್ದಾಗಿರುವಂಥದ್ದು ನಮಗೆ ನಿರಾಶೆ ಆಗಲಿಲ್ಲ, ಅಥವಾ ನಾವೇನು ಪೂರ್ಣ ತಯಾರಿ ಮಾಡಿದ್ದೇವೆ. ನೋಡಿ, ಸಂಘ ಪರಿವಾರದ ಮುಖಾಂತರ ಎಲ್ಲ ಸಂಘ ಪರಿವಾರ ಸಂಘಟನೆಗಳು ಅಥವಾ ಭಾರತೀಯ ಜನತಾ ಪಾರ್ಟಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದವರು. ನಾವು ಅನೇಕ ತಯಾರಿಗಳನ್ನು ಮಾಡಿ ಅದರಲ್ಲಿ ಪಳಗಿದವರು. ಅದಕ್ಕೋಸ್ಕರ ನಮಗೇನು ಅಮಿತ್ ಶಾ ಅವರು ಭಾರಿ ಪ್ರಮುಖವಾಗಿರತಕ್ಕಂಥ ಕಾರಣಗಳಿಗೋಸ್ಕರ ಒಂದು ವೇಳೆ ಈ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿದರೆ ನಾವೇನು ನಿರಾಶೆ ಆಗಬೇಕು ಅಂತ ಇಲ್ಲ. ನಮಗೆ ಮಾನ್ಯ ಯಡಿಯೂರಪ್ಪರವರು ಇರ್ಬೋದು, ಅಥವಾ ರಾಜ್ಯದ ಬೇರೆ ಬೇರೆ ನಾಯಕರು ಇರ್ಬೋದು, ಅನಂತ್ ಕುಮಾರ್ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಇಲ್ಲಿಯ MP ನಳಿನ್ ಕುಮಾರ್ ಇರ್ಬೋದು, ಇವರೆಲ್ಲ ನಾಯಕರಲ್ಲ. ಇವರ ಸ್ಟ್ರಾಟಜಿಯೇ ನಮಗೆ ಅತ್ಯಂತ ಶಕ್ತಿ ಕೊಡುವಂಥದ್ದು. ಅದರ ಒಟ್ಟಿಗೆ ಅಮಿತ್ ಶಾ ಬಂದು ನಮಗೊಂದು ಮಾರ್ಗದರ್ಶನ ಕೊಡ್ತಾರೆ, ಚುನಾವಣೆಯ ಕಾರ್ಯತಂತ್ರವನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ತರುವಂತದ್ದಲ್ಲ. ಅಮಿತ್ ಶಾ ಬಂದ್ರೆ ಮಂಗಳೂರು ಬದಲಾಗುತ್ತೆ ಅನ್ನುವಂತ ನಿಮ್ಮ ಹಾಗಾದ್ರೆ ಥಿಂಕಿಂಗ್ ಅಲ್ಲ. ಅಮಿತ್ ಶಾ ಅಂತಲ್ಲ, ನಮ್ಮ ಇಲ್ಲಿಯ ನಾಯಕರೇ ನಮಗೆ ಶಕ್ತಿ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಭಾವಿ ನಾಯಕರು ಯಡಿಯೂರಪ್ಪನವರು ಇದ್ದಾರೆ. ಅಲ್ಲ, ಅದರ ಬಹಳಷ್ಟು ಹಿಂದಿನ ಚುನಾವಣೆಯಲ್ಲಿ ಗೆಲ್ಲಿಸಿದವರು. ಯಾಕೆ ಅವರನ್ನು ನೀವು ಬಳಸ್ತಾ ಇಲ್ಲ? ಈಗ ಸೈಡ್ಲೈನ್ ಮಾಡ್ತಾ ಇದ್ದೇವೆ. ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬರಬಾರ್ದು ಅಂತ ಇದೆಯಾ, ಅಥವಾ ಅವರ ಮಾರ್ಗದರ್ಶನದ ನಾವು ಕೆಲಸ ಮಾಡಬಾರ್ದು ಅಂತ ಇದೆಯಾ? ಅದಕ್ಕೋಸ್ಕರ ಮೋದಿ ಅವರು ನಾಳೆ ಬರ್ಬೋದು ಮಂಗಳೂರಿಗೆ. ಈಗಾಗಲೇ ನೀವು ಹೇಳ್ತಾ ಇದ್ರಿ, ಅವರೆಲ್ಲ ಅಷ್ಟು ವಿಚಾರಗಳನ್ನು ಹೇಳಿದ್ರಿ. ಸರಿ, ಒಪ್ಕೊಳ್ಳೋಣ, ಅವರ ಮಾತುಗಳನ್ನು ಒಪ್ಕೊಳ್ಳೋಣ. ಆದ್ರೆ ಈಗಾಗಲೇ ಗಮನಿಸಬಹುದು, ನೀವು ಅಹಿಂದವಾದಿಗಳು, ಎಸ್ ಒಪ್ಕೊಳ್ಳೇಬೇಕು. ದೇವಸ್ಥಾನದ ಒಳಗೆ ಟೀ ಶರ್ಟ್ಗಳನ್ನು ಪ್ಯಾಂಟ್ಗಳನ್ನು ನಿಷೇಧ ಮಾಡುವಂತ ರೀತಿಯಲ್ಲಿ ಒಂದು ಕಡೆಯಲ್ಲಿ ಹಿಂದೂಗಳನ್ನು ಓಲೈಕೆ ಮಾಡುವಂತ ತಂತ್ರಗಾರಿಕೆ ಬಿಜೆಪಿಯಿಂದ ಹೊರತುಪಡಿಸಿ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಹಾಗಾದ್ರೆ ಈಗ ಅದರ ಮೊದಲು ಪಂಚರಾಜ್ಯದ ಚುನಾವಣೆಯ ಗೆದ್ದ ಬಗ್ಗೆ ಮಾತಾಡಿದ್ರು. ಅದನ್ನೇ ಮಾತಾಡ್ತಾ ಇವರು ಒಂದು ರೀತಿಯ ಕನಸು ಕಾಣೋದ್ರಲ್ಲಿ ನಮ್ಗೇನು ಬೇಸರ ಇಲ್ಲ, ಅದ್ರಲ್ಲಿ ಕನಸು ಕಾಣ್ತಾ ಇರ್ಲಿ. ವಾರ್ದು ಚುನಾವಣೆ ನಡೆದು ನಾಡ್ದು ಫಲಿತಾಂಶ ಬರುವವರೆಗೆ ಇವರು ಅದನ್ನೇ ಕನಸು ಕಾಣ್ತಾ ಇರ್ಲಿ, ನಮ್ಗೆ ಅದರಲ್ಲಿ ಏನು ಬೇಸರ ಇಲ್ಲ. ಆ ಚುನಾವಣೆ ಬಂದು ಫಲಿತಾಂಶ ಬಂದ ದಿವಸ ಮತ್ತೆ ಅದರ ಬಗ್ಗೆ ನಾವು ಮಾತಾಡ್ತೇವೆ, ಅದರಲ್ಲಿ ದೊಡ್ಡ ವಿಚಾರ ಇಲ್ಲ, ನಾವು ಗೆಲ್ತೇವೆ, ಅದ್ರ ವಿಚಾರ ಬಿಡಿ. ಇವತ್ತು 2 ಉಪಚುನಾವಣೆ ನಡೀತಲ್ಲ, ಯಡಿಯೂರಪ್ಪನವರು ಹೋದಲ್ಲಿ ಬಂದಲ್ಲಿ ಎದ್ದಲ್ಲಿ ಕೂತಲ್ಲಿ ರಾತ್ರಿ ಹಗಲು ಚುನಾವಣೆ ಪ್ರಚಾರ ಎಲ್ಲ ಹೇಳ್ತಾ ಇದ್ರು, ಇದು ಮುಂದಿನ ವಿಧಾನಸಭೆಯ ಚುನಾವಣೆಯ ದಿಕ್ಸೂಚಿ. 2 ವಿಧಾನಸಭಾ ಚುನಾವಣೆ ಅಂತ ಹೇಳುವಂಥದ್ದು ಉಪಚುನಾವಣೆ, ಮುಂದಿನ ವಿಧಾನಸಭೆಯ ಚುನಾವಣೆಯ ದಿಕ್ಸೂಚಿ ಅಂತ ಹೇಳುವಂತಹದ್ದು ವಿಚಾರವನ್ನು ಮಾತಾಡ್ತಾ ಇದ್ರು. ಏನಾಯ್ತು ಫಲಿತಾಂಶ ಬಂದಾಗ? ದಿಕ್ಸೂಚಿ ಅಲ್ವಾ ಅದು? ದಿಕ್ಸೂಚಿ ಅಲ್ವಾ? ಯಡಿಯೂರಪ್ಪನವರ ಅಭಿಪ್ರಾಯದ ಪ್ರಕಾರ ದಿಕ್ಸೂಚಿ ಅಲ್ವಾ? ಹಾಗಾದ್ರೆ ದಿಕ್ಸೂಚಿ ಯಾವ ರೀತಿಯಲ್ಲಿ ಇದೆ ಅಂತೇಳಿ ಆ ಫಲಿತಾಂಶ ನಮಗೆ ಅರ್ಥ ಆಗ್ತದೆ. ಅದರ ಬಗ್ಗೆ ನಾನು ಇನ್ನೂ ಅದರ ಬಗ್ಗೆ ಮಾತಾಡೋದು. ಮತ್ತೆ ತಂತ್ರಗಾರಿಕೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರ ತಂತ್ರಗಾರಿಕೆಯನ್ನು ಕಡಿಮೆ ಇಲ್ಲ ದೇವರ ದಯದಿಂದ. ಅವರು ಒಬ್ಬ ಮೇಧಾವಿ ರಾಜಕಾರಣಿ, ತಂತ್ರಗಾರಿಕೆಯಲ್ಲಿ ಪಳಗಿದವರು. ಅವರಿಗೆ ಸಹಾಯ ಮಾಡಲಿಕ್ಕೆ ಬೇರೆ ನಮ್ಮಲ್ಲಿ ಎಲ್ಲ ನಾಯಕರಿದ್ದಾರೆ. ಆ ತಂತ್ರಗಾರಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಕೂಡ ಕಡಿಮೆ ಅಲ್ಲ. ಮತ್ತೆ ಬೇರೆ ಬೇರೆ ಉತ್ತರ ಪ್ರದೇಶ ಮತ್ತೊಂದು ರಾಜಸ್ಥಾನದ ಬಗ್ಗೆ ಮಾತಾಡ್ತಾರೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಇಲ್ಲಿ ಎಲ್ಲವನ್ನು ತಿಳ್ಕೊಳ್ಳುವಂತ ಪ್ರಬುದ್ಧ ಮತದಾರರಿದ್ದಾರೆ. ಏನೂ ಮಾಡಲಿಲ್ಲ ಅಂತೇಳುವಂತ ಒಂದು ಮಾತು ಕೂಡ ಬಂತು ನಮ್ಮ ಸ್ನೇಹಿತರಿಂದ. ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅಂತೇಳೋದು ಅಂತ ವಿವರಣೆ ಮಾಡ್ಲಿಕ್ಕೆ ನನಗೆ ಹೋಗುದಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂತದ್ದು. ಸಿದ್ದರಾಮಯ್ಯರ ಜನಪರವಾದಂಥ ಕಾರ್ಯಕ್ರಮ ಇವತ್ತದು ಮನೆ ಮಾತಾಗಿದೆ. ಅದರಲ್ಲಿ ನಾವು ಅದನ್ನು ಮತ್ತೆ ಇಲ್ಲಿ ಅದನ್ನು ಹೇಳಿಕೊಳ್ಳುವಂಥ ವಿಚಾರ ಅಲ್ಲ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣೆ ಬಗ್ಗೆ ಹೇಳಿದರು, ಜಿಲ್ಲಾ ಪಂಚಾಯತ್ ಚುನಾವಣೆ ಬಗ್ಗೆ ಮಾತಾಡಿದರು. ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಕಳೆದ ಸಲಕ್ಕಿಂತ ಈ ಸಲ ಸ್ಥಾನ ಹೆಚ್ಚು ಬಂದಿದೆ. ಅದನ್ನು ಅವ್ರಿಗೆ ಗೊತ್ತಿರುಂಟ ನನಗೆ ಗೊತ್ತಿಲ್ಲ. ಕಳೆದ ಸಲ ಅವಧಿಯಲ್ಲಿ ನಾನು ಕೂಡ ಕಳೆದ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯ, ಈ ಸಲ ಕೂಡ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಕೆಲಸ ಮಾಡ್ತೇನೆ. 3 ಸಲ ನಾನು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದವ ಈ ಜಿಲ್ಲೆಯಲ್ಲಿ. ನಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವ. ಈಗ ಕಳೆದ ಸಲಕ್ಕಿಂತ ಈ ಸಲ ಸೀಟ್ ನಮ್ಮ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಸ್ಥಾನ ನಾವು ಬಂದಿದ್ದೇವೆ. ಬಿಜೆಪಿ ಸ್ಥಾನ ಕಡಿಮೆ ಆಗಿದೆ. ಬಿಜೆಪಿ 24 20ಕ್ಕೆ ಬಂದಿದೆ, 21ಕ್ಕೆ. ನಮ್ದು 11ರಿಂದ 15ಕ್ಕೆ ಹೋಗಿದೆ. ಒಂದು 2-3 ಸೀಟುಗಳ ಸಣ್ಣ ಕೊರತೆಯಿಂದ ನಾವು ಆಳಿತ ಹೋಗಿದೆ. ಮತ್ತೆ ಕಟೀಲ್ರವರು ಏನೋ ಅದೃಷ್ಟ ಇತ್ತು ಅವ್ರಿಗೆ. ಕಟೀಲ್ರವ್ರಿಗೆ 2 ಸಲ MP ಆಗುವಂತಹದ್ದು. ನಾನು ಹೇಳ್ತೇನೆ, 2 ಸಲ MP ಆಗಿದ್ದಾರೆ. ಅವ್ರು ಈಗಾಗಲೇ ಹೊರಟಿದ್ದಾರೆ ಯಾವುದಕ್ಕೆ? ಬೆಂಕಿ ಕೊಡ್ಲಿಕ್ಕೆ. ಈ ಜಿಲ್ಲೆಗೆ ಬೆಂಕಿ ಕೊಡ್ತೇನೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಥವಾ ಆ ರೀತಿ ಆದ್ರೆ ಈ ರೀತಿ ಬೆಂಕಿ ಕೊಡುವವರು ನಳಿನ್ ಕುಮಾರ್ ಕಟೀಲ್ರವರು. ಅವರು ಬೆಂಕಿ ಕೊಟ್ಟರೆ ನಂದಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಇದೆ ಇಲ್ಲಿ. ಏನು ಇನ್ನೂ ನಡೆಯುವುದಿಲ್ಲ ಆ ಬೆಂಕಿ ಕೊಡುವಂತಹದ್ದು, ಆ ರೀತಿ ಅಬ್ಬರಗಳು ಅದೆಲ್ಲ ನಡೆಯುವುದಿಲ್ಲ. ಎಲ್ಲ ಪ್ರಬುದ್ಧ ಮತದಾರರಿದ್ದಾರೆ, ನಾಗರಿಕರಿದ್ದಾರೆ, ಬುದ್ಧಿವಂತರಿದ್ದಾರೆ ಜಿಲ್ಲೆಯಲ್ಲಿ. ಕಟೀಲ್ರವರು ಏನೋ 2 ಸಲ ಗೆದ್ದಿದ್ದಾರೆ, ಮುಂದೆ ಅವರು ಕೂಡ ಗೆಲ್ಲುವುದಿಲ್ಲ. ಮುಂದೆ ನಮ್ದೇ ಲೋಕಸಭೆ ಕೂಡ ನೋಡಿ ನೀವು ಬೇಕಾದ್ರೆ. ನಾವು ಹೇಳುವಾಗ ನಾವು ಎಲ್ಲವನ್ನು ಆಂತರಿಕವಾಗಿ ಬಹಳಷ್ಟು ಗಂಭೀರವಾಗಿ ಚರ್ಚೆ ಮಾಡಿ ಮಾತಾಡ್ತಾ ಇದ್ದೇವೆ. ಸುಮ್ಮನೆ ಯಾರನ್ನು ತೃಪ್ತಿಪಡಿಸಲಿಕ್ಕೆ ನಾನು ಮಾತಾಡ್ತಾ ಇಲ್ಲ. ಏನು ಕಟೀಲ್ ಬಂದ್ರೆ ಏನಾಯ್ತು? ನಳಿನ್ ಕುಮಾರ್ ಇಲ್ಲಿ ಭಾರಿ ಸಮರ್ಥ ನಾಯಕತ್ವ ಅಂತ ಹೇಳ್ತಾರಲ್ಲ, ಏನು ಸಮರ್ಥ ನಾಯಕತ್ವ ಇಲ್ಲ. ಮತ್ತೆ ಯಡಿಯೂರಪ್ಪನ ಬಗ್ಗೆ ಏನು
ಯಡಿಯೂರಪ್ಪ ಏನಾಯ್ತು ಯಡಿಯೂರಪ್ಪ? ಅದೇ ಯಡಿಯೂರಪ್ಪ ಅಲ್ಲ ಜೈಲಿಗೆ ಹೋದವರು, ಅವರೇ ಅಲ್ವಾ, ಬೇರೆ ಯಾರಲ್ಲ, ಅವರೇ ಅಲ್ವಾ, ಪುನರ್ಜನ್ಮ ಆಗಿ ಬಂದವರಲ್ಲ, ಅದೇ ಯಡಿಯೂರಪ್ಪ. ಈಗ ಏನಾಗಿದೆ ಅಂತ ಹೇಳಿದ್ರೆ ಜನರು ಮಾತಾಡ್ತಾರೆ, ಬಿಜೆಪಿ ಅವರು ಅವರಿಗೆ ನಾಯಕರಿಗೆ ಅದು ಅರ್ಥ ಆಗುದಿಲ್ಲ. ಯಾಕೆ ಜನರು ನಾಗರಿಕರು ಏನು ಮಾತಾಡ್ತಾರೆ, 24 ದಿವಸ ಜೈಲಿಗೆ ಹೋದವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳುವಂತ ಮಾತಾಡುವಂತ ವಾತಾವರಣ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ, ಕರ್ನಾಟಕದಲ್ಲಿದೆ. ಬೇರೆ ಯಾರಿಲ್ವ, ಜೈಲಿಗೆ ಹೋದವರೇ ಇರುವುದಾ ಮುಖ್ಯಮಂತ್ರಿಗಳಾಗ್ಲಿಕ್ಕೆ? ಬೇರೆ ಯಾರಿಲ್ವ ಇವರಲ್ಲಿ? ಆ ರೀತಿಯ ಮಾತು ಅದು ಇವರಿಗೆ ಗೊತ್ತಾಗುದಿಲ್ಲ. ಆ ರೀತಿಯ ಮಾತಾಡುವಂತ ವಾತಾವರಣ ಇದೆ. ಆದ್ದರಿಂದ ನನ್ನ ಅಭಿಪ್ರಾಯ ಪ್ರಕಾರ, ವೈಯಕ್ತಿಕವಾದ ನಮ್ಮ ಕಾಂಗ್ರೆಸ್ ಪಕ್ಷ ಅಭಿಪ್ರಾಯ ಪ್ರಕಾರ, ಯಡಿಯೂರಪ್ಪನವನು ಮುಖ್ಯಮಂತ್ರಿ ಅಂತ ಹೇಳಿ ಇವರು ಏನು ಇವತ್ತು ಬಿಂಬಿಸಿ ಇವತ್ತು ಚುನಾವಣೆ ಹೋಗ್ತಾರಲ್ಲ, ಅದುವೇ ಇವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ. ಜನರು ಅದನ್ನೆಲ್ಲ ಅರ್ಥ ಮಾಡ್ತಾರೆ. ಆ ಅರ್ಥ ಮಾಡದಂತ ಬುದ್ಧಿಯು ಕರ್ನಾಟಕದಲ್ಲಿ ಯಾರಿಲ್ಲ. ಜೈಲಿಗೆ ಹೋದವರು ಮುಖ್ಯಮಂತ್ರಿ ಆಗ್ಬೇಕಾ? ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಬಿಜೆಪಿಯ ಭ್ರಷ್ಟಾಚಾರ ಏನು ಮಾಡ್ಲಿಕ್ಕೆ ಇನ್ನು ಬಾಕಿ ಇದೆ? ಅವರು ಎಲ್ಲವನ್ನು ಮಾಡಿ ಆಯ್ತು ಅವರಿಗೆ. ಭ್ರಷ್ಟಾಚಾರ ಹಗರಣದಲ್ಲಿ ಜೈಲು ಹೋಗದ ಸಾಲು ಮಂತ್ರಿಗಳು ಬಿಜೆಪಿ 5 ವರ್ಷದಲ್ಲಿ. ಇದೆಲ್ಲ ಜನರು ನೋಡುದಿಲ್ವಾ? ಇದು ಜನರು ತಿಳ್ಕೊಳ್ಳುವುದಿಲ್ಲ. ಜನರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಚುನಾವಣೆಯ ಸಂದರ್ಭದಲ್ಲಿ. ಕೊನೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಉಪಚುನಾವಣೆ ಬಗ್ಗೆ ಹೇಳಿದ್ರು. ಉಪಚುನಾವಣೆ ಏನು ಅಂತ ಹೇಳಿ ಜನರಿಗೆ ಗೊತ್ತಿದೆ. ಇಲ್ಲಿ ಕಾಂಗ್ರೆಸ್ 2 ಅಭ್ಯರ್ಥಿಗಳಿದ್ದಾಗ ಅಲ್ಲಿ ಜನತಾ ದಳ ಅಷ್ಟು ಗಟ್ಟಿಯಾಗಿರುವಂತ ಒಂದು ಅಸ್ತಿತ್ವ ಇದ್ರೂ ಕೂಡ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕ್ಯಾಂಡಿಡೇಟ್ ಹಾಕ್ಲಿಲ್ಲ. ಅದಕ್ಕೋಸ್ಕರ ನೇರ ಜಿದ್ದಿನ ಹೋರಾಟದಲ್ಲಿ ಅವ್ರು ಗೆದ್ರು. ಆದ್ರೂ ನಮಗೆ ಅಲ್ಲಿ ಲಾಭ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ಸಲ 8,000 ಮತಗಳನ್ನು ಪಡೆದಿರ್ತಕ್ಕಂಥವ್ರು ಈ ಸಲ 45,000 ಮತವನ್ನು ಪಡೆದಿದ್ದೇವೆ. ಮುಂದಿನ ನಮ್ಮ ಸಾಮಾನ್ಯ ಏನು ಚುನಾವಣೆ ಇದೆ ಅದರಲ್ಲಿ ನಾವು ನೋಡ್ಕೊಳ್ತೇವೆ. ಒಟ್ಟು ನಾವು ಚರ್ಚೆ ಮಾಡ್ಬೋದು ಬೇರೆ ವಿಚಾರದಲ್ಲಿ. ನಾವು ರಾಜಕೀಯ ಪಕ್ಷವಾಗಿ ಎಷ್ಟೇ ಚರ್ಚೆ ಮಾಡಿದ್ರು ಕೂಡ ಆಡಳಿತ ಪಕ್ಷ ಅವರ ಬಗ್ಗೆ ಮಾತಾಡ್ತಾರೆ, ವಿರೋಧ ಪಕ್ಷವಾಗಿ ನಾವು ಮಾತಾಡ್ತೇವೆ. ಇದೆಲ್ಲವನ್ನ ಗಮನಿಸಿದಂಥ ಈ ರಾಜ್ಯದ ಮತದಾರರು ನಮಗೆ 5 ವರ್ಷಕ್ಕೊಂದ್ಸಲ ಒಂದು ಫಲಿತಾಂಶವನ್ನು ಕೊಡ್ತಾರೆ. ಆ ಫಲಿತಾಂಶಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ಏನೆಲ್ಲ ಸಿದ್ದರಾಮಯ್ಯ ಸರ್ಕಾರ ವೈಫಲ್ಯಗಳಿದೆ, ಇದೆಲ್ಲ ಜನ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಇವತ್ತು ಇವರು ಮಿತ್ರರು ಹೇಳಬೇಕು ಅಂತ ಇಲ್ಲ, ಇಡೀ ಜನಸಾಮಾನ್ಯರು ಮಾತಾಡ್ತಾರೆ. ಉದಾಹರಣೆಗೆ ಇಲ್ಲಿ ಜಿಲ್ಲೆಯಲ್ಲಿ ಇವಾಗ ಜ್ವಲಂತ ಸಮಸ್ಯೆಗಳು ಈಗ ಪ್ರಾರಂಭ ಆಗಿದೆ. ಅದರ ಬಗ್ಗೆ ನೇರ ಇವಾಗ ಕಾಂಗ್ರೆಸ್ನ ಮತದಾರರು ಕೂಡ ಮಾತಾಡ್ತಾರೆ. ಕುಮ್ಕಿ ಏನು ಜಾಗ ಇದೆ ರೈತರ ಹತ್ರ, ಅದನ್ನ ನೇರ ಸರ್ಕಾರದ ಸುಪರ್ದಿಗೆ ಪಡಿಬೇಕು ಅಂತ ಹೇಳುವಂತ ನೋಟಿಸ್ ಅನ್ನ ಜಿಲ್ಲಾಧಿಕಾರಿ ನೀಡಿದ್ದಾರೆ. ಇದು ಭಾರಿ ಒಂದು ಬದಲಾವಣೆಗಳನ್ನ ಜಿಲ್ಲೆಯಲ್ಲಿ ತರ್ತದೆ ಅಂತ ಹೇಳುವಂಥದ್ದನ್ನ ಹೇಳಲಿಕ್ಕೆ ಮರೆತೋಯ್ತು ನನಗೆ. ಇದಕ್ಕೆ ಆದ್ರೆ ಇದನ್ನ ನಾವು ವಿರೋಧ ಪಕ್ಷವಾಗಿ ಅದನ್ನ ಪೂರ್ತಿಯಾಗಿ ವಿರೋಧ ಮಾಡ್ತೇವೆ. ಈ ಕರ್ನಾಟಕ ರಾಜ್ಯ ಸರ್ಕಾರ ರೈತರಲ್ಲಿ ಇರ್ತಕ್ಕಂತಹ ಕುಮ್ಕಿ ಅಕ್ಕಿ ಏನಿದೆ ಅದನ್ನ ವಾಪಸ್ ಪಡಿಬಾರದು, ಈ DC ನೋಟಿಸ್ ಕೊಡಬಾರದು, ರೈತರಿಗೂ ಕೂಡ ಏನು ಉಪದ್ರ ಮಾಡಬಾರದು. ಯಾಕೆಂತ ಹೇಳಿದ್ರೆ ರೈತರು ಈಗಾಗಲೇ ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾರೆ ಅಂತ ಹೇಳುವಂಥದ್ದನ್ನು, ಈ ಕಷ್ಟದಲ್ಲಿದ್ರು ಕೂಡ 3,000 ರೈತರು ಆತ್ಮಹತ್ಯೆ ಮಾಡಿದ ಈ ರಾಜ್ಯದಲ್ಲಿ ಅವರ ಕುಮ್ಕಿ ಹಕ್ಕನ್ನು ಕೂಡ ಕಸಿಯುವಂತ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲವನ್ನ ಗಮನದಲ್ಲಿ ಇಡ್ತಾರೆ. ಅದಕ್ಕೋಸ್ಕರ ಯಾವುದೇ ಚರ್ಚೆಗಳು ಮಾಡಿದ್ರು ಕೂಡ ಜನ ಒಂದು ಸ್ಪಷ್ಟ ಒಂದು ವಿಚಾರವನ್ನು ಇಟ್ಕೊಂಡು ಗಮನ ಹರಿಸ್ತಾರೆ. ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಕೊಡುವುದರ ಮುಖಾಂತರ ಖಂಡಿತವಾಗಿಯೂ ನಮಗೆ ಅವಕಾಶವನ್ನು ಕೊಡ್ತಾರೆ ಅಂತ ಸ್ಪಷ್ಟವಾಗಿ ನಾವು ಹೇಳ್ತೇವೆ. ಕುಮ್ಕಿ ಬಗ್ಗೆ ಮಾತಾಡ್ತಾರೆ ನೋಡಿ. ಈ ರಾಜ್ಯದಲ್ಲಿ ಎಲ್ಲವನ್ನು ಕೂಡ ರೈತರಿಗೆ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಭೂಮಸೂದೆ ಕಾನೂನನ್ನು ತಂದು ಯಾರು ಉಳುವವಿದ್ದ ಅವನಿಗೆ ಭೂಮಿ ಒಡೆತನ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ. ಅಕ್ರಮ ಸಕ್ರಮ ಕಾನೂನನ್ನು ತಂದು ಸರ್ಕಾರಿ ಜಾಗದಲ್ಲಿ ಕೃಷಿ ಮಾಡಿ ಯಾರು ಮಾಡಿ ಅನುಭವಿಸ್ತಾ ಇದ್ರು, ಮನೆ ಕಟ್ಟಿ ಅಥವಾ ಕೃಷಿ ಮಾಡಿ ಅನುಭವಿಸ್ತಾ ಇರುವಂಥ ರೈತರು, ಅವರಿಗೆ ಅಕ್ರಮ ಸಕ್ರಮ ಕಾನೂನು ತಂದು ಆ ಭೂಮಿಯನ್ನು ಸಕ್ರಮ ಮಾಡಿ ಅವರಿಗೆ ಒಡೆತನವನ್ನು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ. ಇವತ್ತು ಬಡವರಿಗೆ ಸೈಟು ಕೊಟ್ಟಂಥದ್ದು, ಆ ಸೈಟು ಕೊಡುವಂಥ ರೀತಿಯಲ್ಲಿ ಕಾರ್ಯಕ್ರಮ ಹಾಕಿಕೊಂಡು ಅವರಿಗೆ ಕೂಡ ಒಂದು ಸಣ್ಣ ಭೂಮಿ ಒಡೆತನ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ. ಈಗ 94C ಕಾರ್ಯಕ್ರಮದ ಮುಖಾಂತರ ಒಬ್ಬ ಬಡಪಾಯಿ ಯಾರಾದ್ರೂ ಇದ್ರೆ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿ ಕೂತು ಅಸಹಾಯಕರಾಗಿ ಸರ್ಕಾರದ ಯಾವುದೇ ಸವಲತ್ತುಗಳಿಲ್ಲದಂಥ ಸಂದರ್ಭದಲ್ಲಿ ಅವರಿಗೆ 94C ಮತ್ತು ನಗರ ಪ್ರದೇಶದಲ್ಲಿ 94CC ಕಾರ್ಯಕ್ರಮವನ್ನು ತಂದಂಥ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಆದ್ದರಿಂದ ಇವತ್ತು ನಾನು ಕಡಾಖಂಡಿತವಾಗಿ ಅತ್ಯಂತ ಆತ್ಮವಿಶ್ವಾಸದ ಹೇಳ್ತಾ ಇದ್ದೇನೆ, ಇವತ್ತು ಬಡವರಿಗೆ, ದುರ್ಬಲ ವರ್ಗದವರಿಗೆ, ವಿಶೇಷವಾಗಿ ರೈತರಿಗೆ ಕಾರ್ಯಕ್ರಮ ತಂದು ಕೊಟ್ಟಂತ ಒಂದು ಸರ್ಕಾರ ಅದು ಕಾಂಗ್ರೆಸ್ ಪಕ್ಷ. ಇತ್ತೀಚೆಗೆ ತಮಗೆ ಗೊತ್ತಿದೆ, ಇವತ್ತು ಬಹಳಷ್ಟು ಕಷ್ಟದಲ್ಲಿರುವಂಥ ರೈತರು ಬಹಳಷ್ಟು ಸಮಸ್ಯೆಯಲ್ಲಿದ್ದಾರೆ.
ಇವತ್ತು ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ಗಳಿಂದ ಏನು ಸಾಲ ಇತ್ತು ರೈತರಿಗೆ 50,000 ರೂಪಾಯಿ ಸಾಲ ಮನ್ನಾವನ್ನು ಮಾಡಿದಂಥ ಒಂದು ರೀತಿಯ ಹೆಗ್ಗಳಿಕೆ ಇದೆ, ನಮಗೆ ಅಭಿಮಾನ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲ ಇದೆ. ಇವತ್ತು ಯಾಕೆ ಇವರಿಗೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಒತ್ತಡಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿಸ್ಲಿಕ್ಕೆ ಆಗೋದಿಲ್ಲ? ಅದು ಮಾಡೋದಿಲ್ಲ ಇವರು. ರೈತರ ಏನು ಈ ಒಂದು ಕಣ್ಣೀರು ಎಂಥದ್ದು ಹೇಳ್ತಾರೆ, ಮೊಸಳೆ ಕಣ್ಣೀರು ಅಂತ ಹೇಳ್ತಾರೆ, ಮೊಸಳೆ ಕಣ್ಣೀರು ಮಾತ್ರ. ಕುಮ್ಕಿ ಹಾಕಿರೋ ಸಮಸ್ಯೆ ಇದ್ರೆ ಕೂಡ ಇಷ್ಟೆಲ್ಲ ಏನು ನಮ್ಮ ರೈತರ ಪರವಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಇದೆಲ್ಲ, ಇನ್ನು ಕುಮ್ಕಿ ಅಂತ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನು ಸಮಸ್ಯೆ ಇದ್ರೆ ನಾವು ಪರಿಶೀಲನೆ ಮಾಡ್ತಾರೆ. ನಮ್ಮ ಮಂತ್ರಿಗಳಿದ್ದಾರೆ, ಸರ್ಕಾರ ಇದೆ. ಅದನ್ನು ಕೂಡ ರೈತರಿಗೆ ತೊಂದರೆ ಆಗುವಂತೆ ಯಾವುದೇ ಕೆಲಸವನ್ನು ನಮ್ಮ ಸರ್ಕಾರ ಮಾಡಲಿಕ್ಕೆ ಖಂಡಿತವಾಗಿ ಹೋಗುವುದಿಲ್ಲ. ಇದು ನಮಗೆ ಅತ್ಯಂತ ದೃಢವಾದಂಥ ವಿಶ್ವಾಸದ ಮಾತ್ರ ಹೇಳ್ತಾ ಇದ್ದೇನೆ. ಇವತ್ತು ರೈತರಿರ್ಬೋದು, ದುರ್ಬಲ ವರ್ಗದಿರ್ಬೋದು, ಪರಿಶಿಷ್ಟ ಜಾತಿ ಪಂಗಡದಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಬಡವರಿರ್ಬೋದು, ಈ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದನ್ನೇ ನಾವು ಇವತ್ತು ಮುಂದಿನ ಚುನಾವಣೆ ಅಸ್ತ್ರವನ್ನಾಗಿಟ್ಟುಕೊಂಡು ಏನು ಇವತ್ತು 150ರ ಕನಸು ನಮ್ಮ ಬಿಜೆಪಿಯ ಮಿತ್ರ ಸ್ನೇಹಿತರು ಕಾಣ್ತಾ ಇದ್ದಾರೆ. 150ರ ಕನಸು, ಬಹುಶಃ 150ರ ಕನಸು ಇವರು ಕಾಣ್ತಾರಲ್ಲ. ನಮ್ಮ ಅಭಿಪ್ರಾಯದ ಪ್ರಕಾರ ಕಳೆದ ಏನು ಇವರಿಗೆ ವಿಧಾನಸಭಾ ಚುನಾವಣೆ ಎಷ್ಟು ಸ್ಥಾನ, ಅದಕ್ಕಿಂತ 1-2 ಸ್ಥಾನ ಅದರ ಕಡಿಮೆ ಅಲ್ಲದೆ ಬಹುಶಃ ಅದಕ್ಕೆ ದಾಟ್ಲಿಕ್ಕೆ ಇವರಿಂದ ಆಗುವುದೇ ಇಲ್ಲ. ಗ್ಯಾರಂಟಿ. ನಾವು ಚುನಾವಣೆ ಕಳೆದು ಫಲಿತಾಂಶ ಬರ್ತದಲ್ಲ, ನಾವೆಲ್ಲ ಇದ್ರೆ ಮಾತಾಡುವಲ್ಲ ಆಗ. ಬಹಳಷ್ಟು ವಿಚಾರಗಳನ್ನು ಇವತ್ತು ಇಬ್ರು ಅತಿಥಿಗಳು ಸ್ಟುಡಿಯೋಗೆ ಬಂದು ಜಾಯ್ನ್ ಆಗಿ ಮಾತಾಡಿದ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್. ವೀಕ್ಷಕರು, ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.